ಎಸ್ ವೀಕ್ಷಕರ ವಿಶ್ವಾಸದ ಮನೆಗೆ ಒಬ್ಬ ಸ್ವಚ್ಛತೆಯ ವ್ಯಕ್ತಿ ಕಾಲಿಟ್ಟಿರುವಂತಹದ್ದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಾನು ಚೈತ್ರ ಕುಂದಾಪುರ. ಬಹುಶಃ ಉದ್ಯಾವರ ಪರಿಸರದಲ್ಲಿ ಇಷ್ಟು ದಿನ ಸ್ವಚ್ಛತೆಗಾಗಿ ತನ್ನ ಒಂದಿಡೀ ಜೀವನವನ್ನ ಒಂದು ರೀತಿಯಲ್ಲಿ ಸ್ವಚ್ಛತೆಯನ್ನ ಮಾಡ್ತಾನೆ ಕಳೀತಾ ಇದ್ದಂತಹ ಒಬ್ಬ ವಿಶೇಷ ವ್ಯಕ್ತಿ ಇವತ್ತು ವಿಶ್ವಾಸದ ಮನೆಯನ್ನು ತಲುಪಿರುವಂತಹದ್ದು. ಸೊ ಆ ನಿಟ್ಟಿನಲ್ಲಿ ಆ ವ್ಯಕ್ತಿಯ ಕುರಿತಾಗಿರ್ತಕ್ಕಂತಹ ಮಾಹಿತಿಗಳನ್ನ ಸ್ಪಂದನ ವಾಹಿನಿ ನಿಮಗೆ ಸುದ್ದಿಗಳಲ್ಲಿ ಕೂಡ ಬಿತ್ತರಿಸಿತ್ತು. ಇದೀಗ ಸ್ಪಂದನ ವಾಹಿನಿಯ ಫಲಶ್ರುತಿಯಾಗಿ ವಿಶ್ವಾಸದ ಮನೆಯನ್ನ ಆ ವ್ಯಕ್ತಿ ಸೇರಿರುವಂತದ್ದು. ಆ ವ್ಯಕ್ತಿಯ ಕುರಿತಾಗಿ ಮಾತನಾಡೋಣ. ನಮ್ಮ ಜೊತೆ ವಿಶ್ವಾಸದ ಮನೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಅನಿಲ್ ಡಿಸೋಜಾ ಅವರಿದ್ದಾರೆ, ಜೊತೆಗೆ ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂತಹ ಪ್ರಮೋದ್ ಸುವರ್ಣ ಅವರಿದ್ದಾರೆ. ಅವರಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಾನು ನಿಮ್ಮ ಹತ್ರ ಕೇಳಬೇಕು, ಹೇಗಿದ್ದಾರೆ ಈಗ ಆ ವ್ಯಕ್ತಿ? ಬಹುಶಃ ಉದ್ಯಾವರದ ಜನರಿಗೆ ತುಂಬಾ ಆಪ್ತರಾಗಿದ್ರು. ಹೇಗಿದ್ದಾರೆ? ಅಷ್ಟು ಮಾನಸಿಕ ಇಲ್ಲ ಮೇಡಮ್, ಮಾತಾಡ್ತಾ ಇದ್ದಾರೆ, ಆಮೇಲೆ ಮಾತಾಡ್ತಾ ಇರ್ತಾರೆ, ನಗಾಡ್ತಾರೆ, ಆದ್ರೂ ಕೂಡ ಪೂರ್ಣ ಮಾನಸಿಕ ಅಂತ ಹೇಳಿಕ್ಕೆ ಆಗಲ್ಲ ಅಷ್ಟು. ಹೌದೌದು. ಈಗ ಏನಾದ್ರು ಮಾತಾಡೋದಿಲ್ಲ. ನಾನು ಕೇಳಲಿಕ್ಕೆ ಪ್ರಯತ್ನ ಮಾಡಿದೆ, ಅವರ ಹೆಸರು ಇದೆಲ್ಲ ವಿಳಾಸ ಏನು ಮಾತಾಡ್ತಾ ಇಲ್ಲ. ಆದ್ರೆ ನಮ್ಮಲ್ಲಿ ಇರುವಂತ ಸಿಬ್ಬಂದಿಗೆ ಅವರ ಹೆಸರು ಸಾಹೇಬ್ ಅಂತ ಹೇಳಿದ್ದಾರೆ. ನಿನ್ನೆ ನಾವು ಉದ್ಯಾವರಕ್ಕೆ ಹೋದಾಗ ಅಲ್ಲಿ ಆ ಒಂದು ಪಬ್ಲಿಕ್ ಯಾರೋ ಬಂದು ನಮಗೆ ಹೇಳಿದ್ರು ಅವರ ಹೆಸರು ನೌಷದ್ ಅಂತ ಹೇಳ್ತಾ ಇದ್ದಾರೆ ಎಂಬುದಾಗಿ. ಹಾಗೆ ಮತ್ತು ಊರು ನಾಸಿಕ್ ಹೇಳ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿ ಅವರು ಪಬ್ಲಿಕ್ ನಮಗೆ ಹೇಳಿದ್ದು. ನಮಗೆ ಆ ಥರ ಏನು ಹೇಳಿಲ್ಲ. ಆದರೆ ಅಲ್ಲಿ ಹೋದ್ಮೇಲೆ ನಮ್ಮ ಸಿಬ್ಬಂದಿ ಅವರಿಗೆ ಕಾರ್ಯಕರ್ತೆಗೆ ಅವರು ಹೇಳಿದ್ದಾರೆ ಸಾಹೇಬ್ ಎಂಬುದಾಗಿ. ನಾನು ಎಣಿಸಿದೆ ಒಂದು ವೇಳೆ ನೌಷದ್ ಸಾಹೇಬ್ ಆಗಿರಬಹುದು ಎಂಬುದು. ಯಾಕಂದ್ರೆ ಸಾಹೇಬ್ ಅಂದ್ರೆ ಸರ್ನೇಮ್ ಇರ್ತದೆ, ಹೆಸರು ಇರುವುದಿಲ್ಲ. ಈಗ ಡಾಕ್ಟರ್ಗಳು ಏನಾದರೂ ಹೇಳಿದಾರಾ? ಯಾವ ರೀತಿ ಆದರೂ ಟ್ರೀಟ್ಮೆಂಟ್ ಶುರು ಮಾಡಿ? ಹೌದು, ಟ್ರೀಟ್ಮೆಂಟ್ ಆಲ್ರೆಡಿ ನಿನ್ನೆನೆ ಆವಾಗಲೇ ಹೋದ ಕೂಡಲೇ ಇಮಿಡಿಯೇಟ್ ನಮ್ಮ ಡಾಕ್ಟರ್ ನೋಡಿ ಅವರಿಗೆ ಮಾನಸಿಕ ತಜ್ಞರು ನೋಡಿ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಎಸ್, ಪ್ರಮೋದ್ ಸುವರ್ಣ ಅವರು, ಬಹುಶಃ ನಾನು ನಿಮ್ಮ ಹತ್ರ ಕೇಳಬೇಕು, ನಿಮ್ಗೆ ಹೇಗೆ ಈ ವ್ಯಕ್ತಿ ಸಿಕ್ಕಿದ್ರು ಅಂತ? ಬಹುಶಃ ಉದ್ಯಾವರ ಭಾಗದಲ್ಲಿ ಬಹಳ ಜನರಿಗೆ ಆಪ್ತರಾಗಿದ್ರು. ಸೊ ಹೇಗೆ ಸಿಕ್ಕಿದ್ರು ಅಂತ? ಏನಂತ ಹೇಳಿದ್ರೆ, ಆ ಪರಿಸರದ ಒಬ್ರು ಸ್ಟೀವನ್ ಅಂತೇಳಿ ನಂಗೆ ಫೋನ್ ಮುಖಾಂತರ ತಿಳಿಸಿದ್ರು, ಹೀಗೆ ಒಬ್ಬ ವ್ಯಕ್ತಿ ಇದ್ದಾರೆ, ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಸ್ವಚ್ಛತೆಯನ್ನು ಮಾಡ್ತಾ ಇರ್ತಾರೆ, ಅಂತ ವ್ಯಕ್ತಿ ಇದ್ದಾರೆ, ನೀವು ಅವರ ಒಂದು ವರದಿ ಮಾಡಿ ಅಂತೇಳಿ. ನಾವು ಕೂಡಲೇ ಹೋದೆ, ತಡ ಮಾಡಲಿಲ್ಲ, ಹೆಚ್ಚು ತಡ ಮಾಡಲಿಲ್ಲ. ಹೋಗಿ ನೋಡುವಾಗ ನಾನು ಹೋಗಿ ನೋಡುವಾಗ ಕೂಡ ಅವ ಕಸ ಎಕ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ನಮ್ಮ ಸಮಾಜ ಸೇವಕರಾದ ನಿತ್ಯಾನಂದ ಒಲಕಾಡು ಅವರನ್ನು ಕರ್ಕೊಂಡು ಹೋಗಿ ಏನು ಶೇವಿಂಗ್ ಎಲ್ಲ ಮಾಡಿ ತಂದು ಬಿಟ್ಟಿದ್ರು ಅಂತ ಹೇಳಿದ್ರು. ಆದರೆ ಈ ಏನು ಯುವಕ ಇದ್ದಾನೆ ಅಲ್ಲಿ ಕಸ ಎಕ್ಕುವುದನ್ನು ನಾವು ಚಿತ್ರೀಕರಣ ಮಾಡುವಾಗ ಕೂಡ ಅದನ್ನು ನಾವು ನೋಡ್ತಾ ಇಲ್ಲ, ಅದನ್ನು ಅವನ ಕೆಲಸವನ್ನು ಅವ ಮಾಡ್ತಾ ಇದ್ದಾನೆ. ನಾವು ನಂತರ ನಾವು ವರದಿ ಮಾಡಿದ ನಂತರ ನಾನು ಇವರು ಸುನೀಲ್ ರವರನ್ನು ಫೋನ್ ಮುಖಾಂತರ ನಾನು ಅವರನ್ನು ಭೇಟಿಯಾದೆ. ಆಗ ಅವರ ಹತ್ರ ಹೇಳಿದೆ, ಇಂಥ ವ್ಯಕ್ತಿ ಇದ್ದಾರೆ ನಿಮ್ಮ ಒಂದು ವಿಶ್ವಾಸದ, ಅಂದರೆ ಅವರ ಬಗ್ಗೆ ನನಗೆ ಸಾಕಷ್ಟು ತಿಳಿದ್ರಿಂದ ಅಲ್ಲಿ ಸಾಕಷ್ಟು ಮಾನಸಿಕ ಅಸ್ವಸ್ಥರು ಅವರ ಮನೆಯನ್ನು ಸೇರಿದ್ದು ನಾವು ಹಲವಾರು ಬಾರಿ ವರದಿ ಮಾಡಿದ್ವಿ. ಅವರಿಗೆ ನಾವು ಫೋನ್ ಮುಖಾಂತರ ಅವರ ಹತ್ರ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡ್ರು. ಖಂಡಿತ ಪ್ರಮೋದ್ ಅವರು, ನಾವು ಅವರನ್ನು ನಮ್ಮ ವಿಶ್ವಾಸದ ಮನೆಯಲ್ಲಿ ಕರೆತಂದ್ರು, ಅವನಿಗೆ ಒಳ್ಳೆಯ ರೀತಿಯ ಒಂದು ಚಿಕಿತ್ಸೆ ಕೊಡುವ, ಉತ್ತಮ ರೀತಿಯಲ್ಲಿ ಅವರು ಸ್ಪಂದಿಸಿ ಅವನನ್ನು ಮನೆಗೆ ತರಿಸುವಂಥ ಕೆಲಸ ನಾವು ಮಾಡುವ ಅಂತ ಹೇಳಿದಾಗ ನಿನ್ನೆ ಬೆಳಿಗ್ಗೆ ಅಲ್ಲಿಯ ಏನು ರಿಕ್ಷಾ ಚಾಲಕರು ಇರ್ಬೋದು, ಇವರ ಅಂದರೆ ಅಲ್ಲಿ ಸ್ಥಳೀಯರು ಒಟ್ಟಾಗಿ ಅವನನ್ನು ಒಂದು ವಿಶ್ವಾಸದ ಮನೆಗೆ ಸೇರಿಸುವಂತ ಕೆಲಸವನ್ನು ನಾವು ನಿನ್ನೆ ಮಾಡಿದ್ವಿ. ಸರ್, ಬಹುಶಃ ನಿಮ್ಗೆ ಇದು ಹೊಸತಲ್ಲ ಅಂತ, ಬಹಳಷ್ಟು ಈ ತರಹದ ಕೇಸ್ಗಳನ್ನು ಸುಮಾರು ಒಂದು 760ಕ್ಕಿಂತ ಅಧಿಕ ಜನರಿಗೆ ನಾವು ಅವರ ಭಾರತ ದೇಶದ ನಾನಾ ರಾಜ್ಯಗಳಲ್ಲಿ ಅವರ ಮನೆಗಳನ್ನು ಪತ್ತೆ ಹಚ್ಚಿ ಅವರ ಮನೆಗಳಿಗೆ ಸೇರಿಸಿದ್ದೇವೆ ನಾವು. ಆದ ಕಾರಣ ಬೇರೆ ಬೇರೆ ರೀತಿಯ ಈ ರೀತಿಯ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅವನು ತುಂಬಾ ಬೇರೆ ಬೇರೆ ರೀತಿಯ ಅನುಭವಗಳು ನಮಗೆ ಆಗಿದೆ ಆಗ್ತಾ ಇರುವಂತದ್ದು. ಸರ್, ಈ ವಿಚಾರಗಳಲ್ಲಿ ದೂರದ ಊರುಗಳ ಜೊತೆಗೆ ಲೋಕಲ್ ಲೀಡರ್ಸ್ಗಳು ಯಾರಾದ್ರೂ ಇದ್ದಾರೆ ಆ ತರಹದ ಅನುಭವಗಳು? ಲೋಕಲ್ ಬಾರಿ ಕಡಿಮೆ ಮೇಡಮ್, ಕರ್ನಾಟಕದವರು ಇದ್ದಾರೆ, ಆದ್ರೆ ಸಾಧಾರಣ ಒಂದು ಜಾಸ್ತಿ ಅಂದ್ರೆ ಒಂದು 5-6 ಮಂದಿ ಅಂತ ಹೇಳ್ಬಹುದು. ಬೇರೆ ರಾಜ್ಯದವರು ಜಾಸ್ತಿ ಇರುವುದು. ಬೇರೆ ರಾಜ್ಯಗಳು. ಸೊ ಇಲ್ಲಿ ಅವರದ್ದು ಅಂತರದ ಅನುಭವಗಳು ಏನಾದ್ರು ಇದೆಯಾ ಸರ್? ಇಲ್ಲಿ ಅವರದ್ದು ಇದೆ ಮೇಡಮ್. ಈಗ ಲಾಸ್ಟ್ ಟೈಮ್ ಈಗ ಒಂದು 3-4 ವರ್ಷ ಆಯ್ತು. ಅವ್ರ ಹೆಸರು ವಿಠಲ್ ಇಂದ ಸ್ಟಾರ್ಟ್ ಆಗ್ತದೆ. ನಮಗೆ ನಮ್ಮ ಉದಯ್ ಟಿವಿದ ರಿಪೋರ್ಟರ್ ಇದ್ದಾರಲ್ಲ ನಮ್ಮ ಈ ಗಣೇಶ್ ಅವರು ನಮಗೆ ಕಾಲ್ ಮಾಡಿದ್ರು. ಇಲ್ಲಿ ಒಂದು ಸಂತೆಕಟ್ಟೆಯಲ್ಲಿ ಒಬ್ಬ ಅಂಬಗಿಲಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥರು ಪಬ್ಲಿಕ್ಗೆಲ್ಲ ಉಪದ್ರ ಕೊಡ್ತಾ ಇದ್ದಾರೆ, ನೀವು ದಯಮಾಡಿ ಬಂದು ಅವರಿಗೆ ಕರ್ಕೊಂಡು ಹೋಗಿ ಎಂಬುದಾಗಿ. ಹಾಗೆ ಹೋದಂಥ ಸಂದರ್ಭದಲ್ಲಿ ಗಡ್ಡ ಬೆಳೆದೆಲ್ಲ ತುಂಬ ಒಂದು ದುರ್ವಾಸನೆಲ್ಲ ತುಂಬಿತ್ತು. ಮತ್ತು ಅವರು ಬೇಕಂತ ಮಾಡೋದಲ್ಲ, ಅವರ ಒಂದು ರೋಗ ಅದು. ಸುಮ್ಮನೆ ಕಲ್ಲು ಬಿಸಾಡೋದು, ಜನರಿಗೆ ಉಪದ್ರ ಕೊಡೋದು, ಬೇಕಂತ ಮಾಡೋದು, ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅವರು ಕರ್ಕೊಂಡು ಬಂದು ಎಲ್ಲ ಶುಚಿಯೆಲ್ಲ ಮಾಡಿ ನಂತರ ಅವೆಲ್ಲ ಮಾನಸಿಕವಾದಂಥ ಒಂದು ಚಿಕಿತ್ಸೆ ನಾವು ಆರಂಭಿಸಿದ್ವಿ ಅವರಿಗೆ. ಸುಮಾರು 6 ರಿಂದ 8 ತಿಂಗಳಲ್ಲಿ ಅವರು ಸಂಪೂರ್ಣ ಗುಣಮುಖರಾದರು. ಮತ್ತೆ ನೋಡುವಾಗ ಹಾಲಡಿ ಮೇಲದಲ್ಲಿ ಅವರಿದ್ದವರು
ಹಾಲುವಿಡ ಮೇಳದಲ್ಲಿದ್ದವರು. ಮತ್ತು ಅವರು ಊರಿಗೆ ಹೋಗುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಹಾಗೆ ನಮ್ಮ ಜೊತೆಯಲ್ಲಿ ಕರಾವಳಿಯಲ್ಲಿದ್ದು ರಿಪೋರ್ಟರ್ ಇದ್ದಲ್ಲ ನಮ್ಮ ಸುರೇಶ್ ಅವರು, ಮತ್ತು ಪ್ರಜಾವಾಣಿದು ರಿಪೋರ್ಟರ್ ಪ್ರಕಾಶ್ ವರ್ಣ ಕಟ್ಪಾಡಿ, ಅವರು ಕೂಡ ನೀವು ಅವರು ಕರ್ಕೊಂಡು ಹೋಗೋ ನಿಮ್ಮ ಟೀಮ್ ಒಟ್ಟಿಗೆ ನಾವು ಕೂಡ ಬರ್ತೇವೆ ಎಂಬುದಾಗಿ ಹೇಳಿದರು. ಹಾಗೆ ನಮ್ಮ ಟೀಮ್ ಒಟ್ಟಿಗೆ ಅವರು ಕೂಡ ಹೋದರು. ಅವರು ಹೋಗಿ ಇವರನ್ನು ಅಲ್ಲಿ ಗಾಡಿಯಲ್ಲೇ ಕೂತ್ಕೊಳಿಸಿ ಇವರ ಫೋಟೋ ತಗೊಂಡೋಗಿ ಅವರ ಮನೆಯಲ್ಲಿ ಅವರ ಅತ್ತಿಗೆ ಇದ್ದರು, ಅವರಿಗೆ ತೋರಿಸಿದ್ರಂತೆ. ತೋರಿಸುವಾಗ ಇವರು ಪರಿಚಯ ಉಂಟು ಅಂತ ಕೇಳುವಾಗ, ಹೌದು ಇವರು ನನ್ನ ಗಂಡದ್ದು ಅಣ್ಣ, ಇವರು ಎಲ್ಲಿದ್ದಾರಂತ ಇವರು ಕೇಳಿದ್ರಂತೆ. ಹಾಗೆ ಇವರು ತೀರಿ ಹೋಗಿದ್ದಾರೆ. ಯಾವಾಗ? ಕಳೆದ ಸ್ವಲ್ಪ ಇವರು ಮಾನಸಿಕ ಇದಾಗಿದ್ರು, ಕೊನೆಗೆ ತಿರುಗಾಡ್ತಿದ್ರು. ಮತ್ತು ಇಲ್ಲಿ ಊರಿಗೆ ಬಂದ ತುಂಬ ಗಲಾಟೆ ಎಲ್ಲ ಮಾಡ್ತಿದ್ರು, ಜನರಿಗೆಲ್ಲ ಉಪದ್ರ ಕೊಡ್ತು. ನಮ್ಮ ನೇಬರ್ಸಲ್ಲಿ ಅವರು ಬಂದರೆ ಎಲ್ಲ ಬಾಗಿಲೆಲ್ಲ ಬಂದ್ ಮಾಡ್ತಾರೆ, ಒಳಗೆ ಇರ್ತಾರೆ. ಹಾಗೆ ಕೆಲವು ದಿವಸದ ಹಿಂದೆ ನಮಗೆ ಒಂದು ಶವ ಸಿಕ್ಕಿತ್ತು ಆಕ್ಸಿಡೆಂಟ್ ಇವರದಂತ ಗೊತ್ತಾಗಿ, ಮತ್ತು ನಾವು ಅದನ್ನು ಬಂದು ಇದು ಮಾಡಿ ಸಮಾಧಿ ಇದು ಸುಟ್ಟು ಇದು ಮಾಡಿ ಆ ಸಂಸ್ಕಾರ ಎಲ್ಲ ಮಾಡಿ ನಾವು ಎಲ್ಲ ಮಾಡಿದ್ದೇವೆ ಅಂದಾಗ ಅವ್ರು ಹೇಳಿದರು. ಅವ್ರನ್ನ ಮತ್ತೆ ಇವರು ಗಾಡಿಯಿಂದ ಇಳಿಸಿ ತರುವಾಗ ಅವ್ರಿಗೆ ಶಾಕ್, ನಂಬಲಿಕ್ಕೆ ಇಡೀ ಊರು ಒಟ್ಟಾಯ್ತಂತೆ, ನಂಬಲಿಕ್ಕೆ ಆಗಲಿಲ್ಲ ಅವರಿಗೆಲ್ಲ. ಆ ಏರಿಯಾದಲ್ಲಿ ಇಬ್ಬರನ್ನು ನಾವು ಸೇರಿಸಿದ್ದೆ, ಇನ್ನೊಬ್ಬರು 12 ವರ್ಷಗಳಿಂದ ಮನೆ ಸೇರಿಸಿದ್ದು, ಇಲ್ಲಿ ಬ್ರಹ್ಮಗಿರಿಯಲ್ಲಿ ತಿರುಗಾಡ್ತಿದ್ದವರು. ಸ್ವಲ್ಪ ಒಂದು ಅರ್ಧ 1 ಕಿಲೋಮೀಟರ್ ದೂರ ಇನ್ನೊಬ್ಬರ ಮನೆ. ಅಷ್ಟೇ, ಅಲ್ಲೇ ಅದೇ ಊರಿನವರು. ಅದು ಬೇರೆ ಬೇರೆ ಸಮಯದಲ್ಲಿ ಮನೆ ಸೇರಿಸಿದ್ದು, ಬೇರೆ ಬೇರೆ ಸಮಯದಲ್ಲಿ. ಸೊ ಅವರಿಗೆ ಏನಾಗಿತ್ತು ಸರ್? ಅವರು ಇಲ್ಲಿ ತಿರುಗಾಡ್ತಿದ್ರು, ಇಲ್ಲಿ ಪಬ್ಲಿಕ್ ಎಲ್ಲ ನೋಡಿದ್ರು, ಅವ್ರಿಗೆ ಸೇಮ್ ಮಾನಸಿಕರಾಗಿದ್ರು. ಎಲ್ಲ ಕಸದ ತೊಟ್ಟಿಯಿಂದೆಲ್ಲ ತಿಂತಾ ಇದ್ರು, ಪಬ್ಲಿಕ್ ಎಲ್ಲ ಬೇಜಾರಾಗಿ. ಹಾಗೆ ರಿಕ್ಷಾದವರೆಲ್ಲ ಇದೆಲ್ಲ ಕೊಡ್ತಿದ್ರು, ಅಂಗಡಿಯವರೆಲ್ಲ ಏನಾದ್ರು ಕೊಡ್ತಿದ್ರು, ಆದ್ರೂ ಕೂಡ ಅವ್ರಿಗೆ ಗೊತ್ತಾಗಲ್ಲ ಅದು. ಹಾಗೆ ಅವರು ಕೂಡ ಪೂರ್ಣ ಗುಣಮುಖರಾಗಿ ಮತ್ತೆ ಮನೆಗೆ ಹೋಗಿ ನಾನೇ ಹೋಗಿದ್ದೆ, ಸ್ವತಃ ಹೋಗಿದ್ದೆ ಮನೆ ಸೇರಿಸುವಾಗ. ಮನೆಗೆ ಹೋಗಿ ಅವ್ರ ತಾಯಿ ಇದ್ರು, ಮದುವೆ ಆಗಿಲ್ಲ ಅವರಿಗೆ. ಒಟ್ಟು ಈ ಕಡೆ ಕೂಡ ಈ ತರಹದ ಕರ್ನಾಟಕದಲ್ಲಿ ತುಂಬಾ ಆಗಿದೆ, ತುಂಬಾ. ಈಗ ಮೈಸೂರಲ್ಲಿ ಕೂಡ ಒಬ್ಬ ನಮಗೆ ಸುಮಾರು ಒಂದು 4.5 ವರ್ಷ ಆಯಿತು, ಕಿನ್ನುಗಳಿಂದ ಫೋನ್ ಕರೆ ಬಂದು ಇಲ್ಲೊಬ್ಬ ಯೌವನಸ್ಥ ಹುಡುಗ ಶಾಲಾ ಮಕ್ಕಳಿಗೆಲ್ಲ ಉಪದ್ರ ಕೊಡ್ತಾನೆ, ಕಲ್ಲು ಬಿಸಾಡ್ತಾನೆ, ರವಿ ಅಂತ ಅವನ ಹೆಸರು, ದಯಮಾಡಿ ಕರ್ಕೊಂಡು ಹೋಗಿ ಅಂತ. ಕೊನೆಗೆ ನಾವು ಹೊಡುವಷ್ಟರಲ್ಲಿ ಪಬ್ಲಿಕ್ ಅವರನ್ನು ಇದು ಮಾಡಿ ಅಲ್ಲಿದ್ದು ವ್ಯಾನ್ಗೆ ಹಾಕಿ ಕರ್ಕೊಂಡು ಬಂದರು. ನಾವು ಅವ್ರ ಶುಚಿಗೆಲ್ಲ ಗೊಳಿಸಿ, ಹೆಂಗೆ ಹುಡುಗ, ಹೆಂಗಂದ್ರೆ ಸಾಧಾರಣ 32-34 ವಯಸ್ಸು ಅಷ್ಟೇ, ಹೆಂಗೆ. ಕೊನೆಗೆ ಶುಚಿ ಎಲ್ಲ ಮಾಡಿ ಎಲ್ಲ ಮಾನಸಿಕ ಚಿಕಿತ್ಸೆ ಎಲ್ಲ ಸ್ಟಾರ್ಟ್ ಮಾಡಿ ಸುಮಾರು ಒಂದು 7-8 ತಿಂಗಳಲ್ಲಿ ಪೂರ್ಣ ಗುಣಮುಖರಾದರು. ಯಾವಾಗ ಮನೆಗೆ ಹೋಗಬೇಕು ಅಂತ ಎಂಬುದಾಗಿ ಹೇಳ್ತಿದ್ರು. ಮತ್ತು ನಾನು ಸ್ವತಃ ಹೋದೆ, ನಾನು ನನ್ನ ಫ್ಯಾಮಿಲಿ ಎಲ್ಲ ನಮ್ಮ ಬೇರೆ ಟೀಮ್ ಇದ್ದರು, ನಾವೇ ಸ್ವತಃ ಕರ್ಕೊಂಡು ಹೋದೆವು. ನಮ್ಮ KRS ಉಂಟಲ್ಲ, ಮೈಸೂರು KRS ಹತ್ತಿರ ಪೊಲೀಸ್ ಸ್ಟೇಷನ್ ಉಂಟು. ಪೊಲೀಸ್ ಸ್ಟೇಷನ್ ಮುಂದುಗಡೆ ಅವರ ತಾಯಿದ್ದು ಅಣ್ಣದ್ದು ಪ್ರಿಂಟಿಂಗ್ ಪ್ರೆಸ್ ಇದೆ, ರಾಮೇಗೌಡ ಅಂತ, ಅವ್ರ ಸ್ವಂತ ತಾಯಿಯ ಅಣ್ಣ, ಅಲ್ಲಿದ್ದು ಲೀಡರ್ ಅವರು, ಅಲ್ಲಿ ರೈತರಿಗೆಲ್ಲ ಲೀಡರ್ ಅವರು, ಅವರ ಮಾಮ. ಅದು ನಮಗೆ ಗೊತ್ತಿಲ್ಲ. ನಮಗೆ ಅಡ್ರೆಸ್ ಹುಡುಕಿ ನಾವು ಹೋದೆ. ಕೊನೆಗೆ ಇವರ ತಂದೆದ್ದು ಮನೆ ಸಿಕ್ಕಿತ್ತು ಫಸ್ಟ್. ಅಲ್ಲಿಂದ KRS ಇವರ ಮಾಮ ಹತ್ತಿರ ಹೋಗ್ಲಿಕ್ಕೆ ಒಂದು 6 ಕಿಲೋಮೀಟರ್ ಉಂಟು. ಫಸ್ಟ್ ಇವರ ಮನೆಗೆ ಹೋದೆವು. ಮನೆಗೆ ಹೋದ ಊರವರೆಲ್ಲ ಒಟ್ಟಾದರು. ಮತ್ತು ಮನೆಯವ್ರ ತಂದೆ ಹೇಳಿದರು, ಅವನನ್ನು ಗಾಡಿಯಲ್ಲೇ ಕೂತ್ಕೊಳಿಸಿ ನೀವು ಮಾತ್ರ ಒಳಗೆ ಬನ್ನಿ ಅಂತ ಹೇಳಿದರು. ನಮಗೆ ವಿಷಯ ಗೊತ್ತೇ, ನಾವು ಒಳಗೆ ಹೋಗಿ ಕೂತ್ಕೊಂಡು ಅವಾಗ ಹೇಳಿದ್ರು, ಅವನನ್ನು ಒಳಗಡೆ ಅಂದರೆ ನಾವು ಕೊಚ್ಚು ಕೊಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸ್ಟೋರಿ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಮತ್ತು ಏನಾಯಿತು ನಮ್ಮದಾಗಿ ನಾನು ಕೇಳಿದಾಗ, ಅವರ ತಂದೆಯದ್ದು ಅಣ್ಣನನ್ನು ಅವರು ಪೋಲಿಯೋ ಅಂತೆ, ಅವರನ್ನು ಇವನು ಕೊಡಲಿಯಲ್ಲಿ, ಇವರು ಮಾನಸಿಕ ಹುಡುಗ, ಕೊಡಲಿಯಲ್ಲಿ ಕೊಂದಾಗಿ ಜೈಲಿಗೆ ಹೋದ. ಜೈಲಲ್ಲಿ ಮಾನಸಿಕ ಅಸ್ವಸ್ಥ ಅಂತ ಎಂಬ ಇದರಲ್ಲಿ ಸಾಧಾರಣ ಒಂದು 2 ವರ್ಷ 1.5 ಅಷ್ಟು ಇದ್ದ ಒಳಗಡೆ ಜೈಲಲ್ಲಿ. ಜೈಲಲ್ಲಿ ಕೊನೆಗೆ ಅಲ್ಲಿ ಅವನಿಗೆ ಅಸ್ವಸ್ಥ ಇದು ಬೇರೆ ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಯಿತು. ನಿಮನ್ಸಿಗೆಲ್ಲ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತಿದ್ರು ಜೈಲಿಂದಲೇ ಪೊಲೀಸ್ ಅಧಿಕಾರಿಗಳು. ಹಾಗೆಲ್ಲ ಇತ್ತು. ಕೊನೆಗೆ ಮಾನಸಿಕ ಅಸ್ವಸ್ಥ ಎಂಬ ನೆಲೆಯಿಂದ ಅಲ್ಲಿಂದ ಬಿಟ್ರಂತೆ. ಬಿಟ್ಟ ಮೇಲೆ ಮನೆಗೆ ಇವರು ಕರ್ಕೊಂಡು ಬಂದರು. ತಂದೆ ಕರ್ಕೊಂಡು ಬರಲಿಲ್ಲ. ಅಂದರೆ ತಂದೆ ಕರ್ಕೊಂಡು ಬಂದು, ತಂದೆ ಅಲ್ಲ ತಾಯಿಯದು ಅಣ್ಣ ಮಾಮ ರಾಮೇಗೌಡ, ಅವರು ಸಾಕ್ತಿದ್ರು. ಅವ್ರ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೂತ್ಕೊಂಡು ಒಂದು ದಿವಸ ಅವನು ಹೋದವನು ಪತ್ತೆನೇ ಇಲ್ಲ ಅಂತೆ. ತುಂಬ ಹುಡುಕಾಡಿ ಪೇಪರೆಲ್ಲ ಹಾಕಿದ್ರು, ಎಲ್ಲಿ ಕೂಡ ಕಾಣ್ತಾ, ಎಲ್ಲಿ ಮಿಸ್ ಆಗಿ ಹೋಗಿದ್ದಂತ ಗೊತ್ತಿಲ್ಲ. ಆ ಮಾಮ ಮಾತ್ರ ತುಂಬ ಪ್ರೀತಿ ಮಾಡ್ತಾಯಿದ್ರು. ವಿಷಯ ಏನಂದರೆ, ಇವನ ತಾಯಿಗೆ ತುಂಬ ಚಿತ್ರಹಿಂಸೆ ಕೊಟ್ಟು ಬೇರೆಯವರ ಜೊತೆಯಲ್ಲಿ ತಂದೆಯದ್ದು ಸಂಬಂಧ ಇತ್ತು. ಅದಕ್ಕೆ ಅವರ ಚಿಕ್ಕಪ್ಪ ಕುಮ್ಮಕ್ಕ ಕೊಡ್ತಾರೆ. ಅದನ್ನು ನೋಡಿ ಕೋಪಗೊಂಡು ತಾಯಿ ಅಲ್ಲಿ ಅದು ಈ ಕ್ಯಾನೆಲ್ ಬರ್ತದಲ್ಲ, ನೀರು ಹರಿಯುವಂಥದ್ದು, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ರಂತೆ. ಅದನ್ನು ನೋಡಿ ಆ ಕೋಪ ಇತ್ತಂತ ಕಾಣ್ತದೆ ಚಿಕ್ಕಪ್ಪ ಮೇಲೆ ಎಲ್ಲ, ತಂದೆ ಮೇಲೆ ಸಹ ಅಟ್ಯಾಕ್ ಮಾಡಿದ್ದಾನೆ ಆ ಟೈಮಲ್ಲಿ. ಹಾಗೆ ಮಾಮನೇ ಸಾಕ್ತಾಯಿದ್ರು.
ಹಾಗೆ ಪಬ್ಲಿಕ್ ಎಲ್ಲ ಇವರಿಗೆ ಹುಡುಗನಿಗೆ ಸಪೋರ್ಟ್, ಅಲ್ಲಿ ಎಲ್ಲ ಊರಿನವರು ಇವನಿಗೆ ಸಪೋರ್ಟ್. ಇವನ ತಂದೆ ಅನ್ಯಾಯ ಮಾಡಿದ್ದಾರೆ, ಹಾಗೆ ಅವರ ಪಬ್ಲಿಕ್ ನಮಗೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟರು ಅಲ್ಲಿ ಅವರೆಲ್ಲ. ಆ್ಯಕ್ಚುಲಿ ಇವನು ಒಳ್ಳೆ ಹುಡುಗ, ನೀವು ಒಂದು ಕೆಲಸ ಇಲ್ಲಿ ತರಬಾರ್ದು, ನಮಗೆ ವಿಷಯ ಗೊತ್ತಿಲ್ಲ ಅಲ್ಲ, ಇಲ್ಲಿ ತರಬಾರ್ದಿತ್ತು. ಇವರ ತಾಯಿ ಅಣ್ಣ ಇದ್ದಾರೆ ರಾಮೇಗೌಡ, ಅವರು ತುಂಬ ಇವನನ್ನು ಪ್ರೀತಿ ಮಾಡ್ತಾರೆ, ಅವರೇ ಸಾಕುದು. ಮತ್ತು ಆ್ಯಕ್ಚುಲಿ ಚಿಕ್ಕದಿರುವಾಗ ಇವರ ತಾಯಿದು ತಂದೆ ತಾಯಿ ಸಾಕೋದ್ರಿಂದ ಇವರ ತಾಯಿಯೇ ಅವರನ್ನು ಸಾಕಿದಂತೆ, ಇವರ ಮಾಮ ಎಲ್ಲ. ಅದಕ್ಕೆ ಇವರ ಮೇಲೆ ತುಂಬ ಪ್ರೀತಿ ಹುಡುಗನ ಮೇಲೆ. ಹಾಗೆ ಅವರಲ್ಲಿ ಒಪ್ಪಿಸಿಕೊಟ್ಟು ಅವ್ರ ಮನೆಗೆ ಹೋದು. ಇಷ್ಟು ಖುಷಿ ಅಂದೆ ಅವರ ಮಾಮನಿಗೆ. ಬಂದು ನಮಗೆ ಸ್ವೀಟ್ ಎಲ್ಲ ತಂದರು, ಎಲ್ಲ ಅಂಗಡಿಗೆಲ್ಲ ಅಲ್ಲಿದ್ದವರಿಗೆಲ್ಲ ಸ್ವೀಟ್ ಎಲ್ಲ ಹಂಚಿದ್ರು. ಇಷ್ಟು ಖುಷಿ, ನನ್ನ ತಂಗಿ ಅಕ್ಕ ಮಗ ಸಿಕ್ಕಿದಾನಂತ ಅಷ್ಟು ಖುಷಿ ಅವರಿಗೆ. ಸೊ ಆ ತರದ್ದು ಕೂಡ ಸರ್, ಆ ವ್ಯಕ್ತಿಗೆ ಅದು ಯಾವ್ದು ಗೊತ್ತಿರ್ಲಿಲ್ವಾ ಅಥವಾ ಹೇಗೆ ಅವರಿಗೆ ಯಾವ್ದು ನೆನಪಿರ್ಲಿಲ್ವಾ ಹೇಗೆ? ಇಲ್ಲ, ಮಾನಸಿಕ ಅಸ್ವಸ್ಥರಾಗಿದ್ರು ಮೇಡಮ್, ನಮ್ಮಲ್ಲಿ ಗುಣಮುಖರಾದ್ರು. ಅಂದ್ರೆ ಗುಣಮುಖರಾದ್ಮೇಲೆ ಕೆಲವು ಅವರಿಗೆ ಮಧ್ಯದಲ್ಲಿ ಮಾಡಿದ ಕೆಲವು ಘಟನೆಗೆ ನೆನಪಿಲ್ಲ. ಓಕೆ, ಸೊ ಅದು ಆಗಿರುವಂತಹ ಸಮಸ್ಯೆ. ಸೊ ಅವರು ಅವರ ಕುಟುಂಬಿಕರನ್ನೆಲ್ಲ ಗುರುತಿಸ್ತಾ ಇದ್ರು. ಗುರುತಿಸಿದ್ರೆ ಮಾಮ, ಅವರ ಮಿಸಸ್, ಅವರೆಲ್ಲರೂ ಮನೆ ಅಜ್ಜಿ ಇದ್ರು, ಅವರೆಲ್ಲ ಗುರುತಿಸಿದ್ದಾರೆ. ಓಕೆ ಸರ್, ಈ ತರಹದ ಘಟನೆಗಳು ಬಹುಶಃ ನಮ್ಮ ವ್ಯಕ್ತಿ, ನಾವೀಗ ಸುದ್ದಿ ಮಾಡಿರ್ತಕ್ಕಂಥ ವ್ಯಕ್ತಿದು ಕೂಡ ಆ ತರಹದ ಏನು ಕ್ಯೂರ್ ಆಗುವಂತ ಸಾಧ್ಯತೆಗಳಿದೆ. ಡಾಕ್ಟರ್ ಏನು ಹೇಳಿದ್ದಾರೆ? ನೀವು 15 ದಿವಸ ನಂತರ ಬಂದ್ರೆ ಅರ್ಥ ಆಗ್ತದೆ. ಒಂದು ಉದಾಹರಣೆ ಹೇಳ್ತೇನೆ. ಇದೊಂದು 4-5 ವರ್ಷದ ಹಿಂದಿನ ಘಟನೆ. ನಮ್ಮ ಮೋಹನ್ ಕೊಟ್ಟರಿ ಸರ್ ಕಾಪು ಸ್ಟೇಷನಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು ಅಂತ ಟೈಮ್. ಮತ್ತು ಒಂದು ದಿವಸ ಮಧ್ವರಾಜ್ ಸುವರ್ಣ ಅಂತ ಇದ್ದಾರೆ, ನಮ್ಮ ಸ್ವ ಉದ್ಯೋಗ ತರಬೇತಿ ಕೇಂದ್ರ ನಡೆಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಪಡುಬಿದ್ರಿ ಬದಿಯಲ್ಲಿ. ಅವ್ರದ್ದು ಕಾಲ್ ಬಂತು, ಮೋಹನ್ ಕೊಟ್ಟಿರು ಸರ್ ಸುದ್ದ ಫೋನ್ ಬಂತು ನನಗೆ, ಒಬ್ಬ ಹೀಗೆ ಇಲ್ಲಿದ್ದಾನೆ ಎಂಬುದಾಗಿ ಕರ್ಕೊಂಡು ಬರ್ತೇವೆ. ವಿಷಯ ಏನಂದರೆ ಅಲ್ಲಿ ಒಂದು ಸ್ಕೂಲ್ ಉಂಟು ಪಡುಬಿದ್ರಿಯಲ್ಲಿ. ಆ ಸ್ಕೂಲಲ್ಲಿ ಇರುವುದಂತೆ ನಗ್ನನಾಗೆಲ್ಲ ತುಂಬ ಅಲ್ಲಿ ಸ್ಕೂಲ್ಗೆಲ್ಲ ಉಪದ್ರ ಕೊಡ್ತಾ ಇದ್ರಂತೆ. ಈ ವ್ಯಕ್ತಿ ತಮಿಳ್ನಾಡು ಮೂಲದವನು, ಹೈಟ್ ಎಲ್ಲ ಸಾಲಿಡ್ ಇದ್ದಾನೆ. ಕೊನೆಗೆ ಅಲ್ಲೆಲ್ಲ ಮೂತ್ರ ಮಾಡೋದು, ಮಲ ಇದೆಲ್ಲ ಮಾಡಿ ಅವ್ರು ತುಂಬ ಸಲ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಪಾಪ ಇವು ಪೊಲೀಸ್ ಏನು ಮಾಡ್ಲಿಕ್ಕೆ ಆಗ್ತದೆ ಮೇಡಮ್, ಇಂಥವ್ರು ಅವ್ರು ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ, ಏನು ಮಾಡ್ಲಿಕ್ಕೆ, ಪುನಃ ಎಲ್ಲಿಂದ ಓಡಿಸಿದ್ರೆ ಪುನಃ ಅಲ್ಲೇ ಬರುವುದಂತೆ. ಹಾಗೆ ಕೊನೆಗೆ ಅಲ್ಲೇ ಹುಡುಗರನ್ನು ತುಂಬ ಎಲ್ಲ ಹೊಡೆದೆಲ್ಲ ತುಂಬ ಎಲ್ಲ ಇದು ಚಿತ್ರಹಿಂಸೆ ಕೊಟ್ಟಿದ್ರು ಅವನಿಗೆ. ಅಂದರೆ ಪಾಪ ಮಾನಸಿಕ ಅಷ್ಟೊಂದು ಏನು ಮಾಡ್ಲಿಕ್ಕೆ ಆಗ್ತದೆ. ಈ ಮಧ್ವರಾಜರವರು ನೋಡಿ ಅವರು ತುಂಬ ಕನಿಕರ, ಅವರು ಕನಿಕರ ಪಟ್ಟು ಮತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಮೋಹನ್ ಕೊಟ್ಟಿರೋ ಸರ್ ಕಡೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಮತ್ತು ಆಯ್ತು ಸರ್ ತನ್ನಿ ಅಂತ ಹೇಳಿದೆ ನಾನು. ಹಾಗೆ ಒಂದು ಟೆಂಪೋ ಟ್ರಾವೆಲರಲ್ಲಿ 2 ರಿಂಗ್ ಉಂಟು ಮೇಡಮ್, ಕಾಲಿಗೆ 2 ರಿಂಗ್ ಹಾಕಿ ಸಂಕಲೆಲ್ಲ ಕಟ್ಟಿದ್ದಾರೆ. ಆ ಟೆಂಪೋ ಟ್ರಾವೆಲರ್ಲ್ಲಿ ಹಾಕಿದ್ದಾರೆ. ಹಿಂದುಗಡೆ ಒಂದು ಹುಡುಗರದ್ದು ಜೀಪು, ಮುಂದುಗಡೆ ನಮ್ಮ ಮೋಹನ್ ಕೊಟ್ಟಿರೋ ಸರ್ ಅವರೆಲ್ಲ ಬಂದು ಎಲ್ಲ ಒಟ್ಟಿಗೆ ಬಂದು ಮಧುರ ಸುವರ್ಣ ಬಂದರು. ಬಂದ ನಂತರ ನಾವು ಅವ್ರು ಬಂದ ಕೂಡಲೇ ಎಲ್ಲ ಸಂಕಲೆಲ್ಲ ಬಿಚ್ಚಿದ್ವಿ. ಅದು ರಿಂಗ್ ಮಾತ್ರ ಒಡೆದು ಕಟ್ ಮಾಡಿ ತೆಗಿಲಿಕ್ಕೆ ಅದು ಮುಂಚಿಂದಲ್ಲಿ ಇತ್ತಂತ ಅದು ರಿಂಗ್. ಅದು ತೆಗೀಲಿಕ್ಕೇನೆ ನಮಗೆ 2 ದಿವಸದ ಆಗಿತ್ತು. ಆವಾಗ ನಮ್ಮ ಹತ್ರ ವರ್ಕ್ಶಾಪ್ ಇರಲಿಲ್ಲ, ಭಾರಿ ಕಷ್ಟ ಆಯ್ತು ಅದು ರಿಂಗ್ ಕಟ್ ಮಾಡಿ ಆ ಕಾಲಿದ್ದು 2 ತೆಗಿಲಿಕ್ಕೆ. ನಾವು ಅವರ ಮುಂದೆನೇ ಬಿಚ್ಚಿದ್ದೆವು, ಅವರು ಒಳಗೆ ಹೋದರು. 15 ದಿವಸದ ನಂತರ ಮೋಹನ್ ಸರ್ ರೌಂಡ್ ಅಪ್ಗೆ ಆಗಿ ಹೋಗುವಾಗ ನಮ್ಮಲ್ಲಿ ಬರ್ತಾರೆ. ಹಾಗೆ ನಮ್ಮಲ್ಲಿ ಬಂದರು, ನನ್ನ ಹತ್ರ ಕೇಳಿದ್ರು, ಸುನಿಲ್ ರೇ ಮೊನ್ನೆ ತಂದ ವ್ಯಕ್ತಿ ಹೇಗಿದ್ದಾನೆ ಅಂತ ಕೇಳಿದ್ರು. ನಾಡಿದ್ದು ಸರ್ ಇವನೇ ಅಂತ ಹೇಳಿದೆ. ಏನಾಯ್ತಂದರೆ 10 ಗಂಟೆಗೆ ನಮ್ಮದು ಅಗ್ರಿಕಲ್ಚರ್ ಟೀಮ್ ಇದೆ, ನಮ್ಮದು ದನಗಳು ನೋಡಿ ಕೆಟಲ್ ಮೇಕ್ ಟೀಮ್ ಉಂಟು, ಮತ್ತು ಕನ್ಸ್ಟ್ರಕ್ಷನ್ ಟೀಮ್ ಇದೆ, ಬೇರೆ ಡಿಫ್ರೆಂಟ್ ಟೀಮ್ಗಳು ಉಂಟು. ಇವರೇ ಮಾನಸಿಕ ಸ್ವರನ್ನು ಇದು ಮಾಡ್ತಾರೆ. ಹೌದು. ಹಾಗೆ ಅವರಿಗೆ 10 ಗಂಟೆಗೆ ಒಂದು ಟೀ ಕೊಡುವಂಥ ಒಂದು ಇದಿರ್ತದೆ. ಆಗ ಈ ವ್ಯಕ್ತಿ ಏನು ಮಾಡಿ, ಒಂದು ಕೈಯಲ್ಲಿ ಟೀ ಒಂದು ಕೈಯಲ್ಲಿ ತಿಂಡಿ ತೊಗೊಂಡು ಹೋಗ್ತಾ ಇದ್ದಾನೆ. ನಾನು ಇವರೇ ಸರ್ ಅಂತ ಹೇಳಿದೆ. ಅವ್ರು ನಂಬಲಿಲ್ಲ. ಸರ್ ಸುನಿಲ್ ಇವರ ಅಂತ ಅವ್ರಿಗೆ ಶಾಕ್ ಆಯಿತು. ಮತ್ತು ನನ್ನ ಫೋಟೋ ಎಲ್ಲ ತೋರಿಸು, ಅವ್ರಿಗೆ ಶಾಕ್ ಆಗಿ ಹೋಯ್ತು. ಅಯ್ಯೋ ಈ ವ್ಯಕ್ತಿ 15 ದಿವಸದಲ್ಲಿ ಹೀಗೆ ಆದ್ನಂತ. ಮನೆ ಸೇರಿದ್ದಾರೆ ತಮಿಳ್ನಾಡಿಗೆ. ನಮ್ದು ಒಂದೊಂದು ಸ್ಟೇಟ್ಗೆ ಒಂದೊಂದು ಸಲ ಹೋಗುವಾಗ ಕೆಲವು ಸಲ ತಮಿಳ್ನಾಡು, ತೆಲಂಗಾಣ, ಹಾಗೆಲ್ಲ ಕೇರಳ 2-3 ಸ್ಟೇಟ್ ಇದ್ದು 10-12 ಜನ ಕರ್ಕೊಂಡು ಹೋಗ್ತೇವೆ. ನಮ್ಮದೇ ಸಂಸ್ಥೆದು TTಯಲ್ಲಿ ಕೆಲವೊಮ್ಮೆ ಒಂದೇ ಸ್ಟೇಟ್ ಇದ್ದು 10 ಜನ ಇದ್ದು ಹಾಗೆ ಕರ್ಕೊಂಡು ಹೋಗಿ. ಅದು ತುಂಬ ಸುಲಭ ಅಲ್ಲ, ಅದು ತುಂಬ ಕಷ್ಟ ಮನೆ ಹುಡುಕುವಂಥದ್ದು. ಅಲ್ಲಿದ್ದು ಪೊಲೀಸನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಂತರ ಅಲ್ಲೇ ಗ್ರಾಮ ಪಂಚಾಯತಲ್ಲೂ ಪಬ್ಲಿಕ್ ಸಪೋರ್ಟ್ ತಗೊಂಡು ಮನೆ, ಅಂದರೆ ಅವರಿಗೆ ಏರಿಯಾದ ಒಂದು ಹೆಸರು ಇರ್ತದೆ, ಒಂದು ಊರಿದ್ದು, ಮತ್ತೆ ಅಥವಾ ಡಿಸ್ಟಿಕ್ ತಾಲೂಕದ್ದು ಒಂದು ಹೆಸರು ನೆನಪಲ್ಲಿ ಇರ್ತದೆ, ಮತ್ತೆ ವಿಳಾಸ ಗೊತ್ತಿರುವುದಿಲ್ಲ. ಅದು ನಾವೇ ಹೋಗಿ ಹುಡುಕೋದು. ಒಂದೊಂದು ಸಲ ಒಂದು ಮನೆಯಿಂದ ಇನ್ನೊಂದು ಮನೆ ಹೋಗಬೇಕೆ 300 ಕಿಲೋಮೀಟರ್ 400 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತದೆ. ಆದರೂ ಕೂಡ ನಮ್ಮ ಟೀಮ್ ಬಿಡದೆ ಎಲ್ಲರನ್ನು ಮನೆ ಸೇರಿಸಿ ಬರ್ತಾರೆ. ಸೊ ಇಷ್ಟು ಸಂಖ್ಯೆಯಲ್ಲಿ ನೀವು ಹೇಗೆ ಅದನ್ನ ಬ್ಯಾಚ್ ವೈಸ್ ಮಾಡಿ ಕರ್ಕೊಂಡು ಹೋಗ್ತೀರಾ? ಹೇಗೆ? ಬ್ಯಾಚ್ ವೈಸ್ ಮಾಡ್ತೇವೆ. ಇನ್ನು ಕೂಡ ರೆಡಿ ಆಗಿದ್ದಾರೆ ಜನ.
ಗುಣಮುಖರಾಗಿ ಈಗ ಎಷ್ಟು ಜನ ರೆಡಿ ಆಗಿದ್ದಾರೆ? ಸಾಧಾರಣ ಒಂದು 34 ಜನ ಇದ್ದಾರೆ ಇನ್ನು ಈಗ ಸರಿಯಾಗಿ ಆರೋಗ್ಯವಂತರಾಗಿರುವಂತವರು ಗುರುತಿಸ್ತಾರೆ ಹೋಗ್ಲಿಕ್ಕೆ. ಸೊ ಯಾವ ರಾಜ್ಯದವರೆಲ್ಲ ಇದ್ದಾರೆ ಸರ್? ತಮಿಳುನಾಡವರು ಇದ್ದಾರೆ, ಕೇರಳದವರು ಇದ್ದಾರೆ, ಆಂಧ್ರ ಪ್ರದೇಶದವರು, ತೆಲಂಗಾಣದವರು ಇದ್ದಾರೆ, ಒರಿಸ್ಸಾದವರು ಇದ್ದಾರೆ, ಮತ್ತೆ ನಾರ್ತ್ನವರು ಕಲ್ಕತ್ತಾದವರಿದ್ದಾರೆ, ಪಂಜಾಬ್ನವರಿದ್ದಾರೆ, ಮತ್ತೆ ರಾಜಸ್ಥಾನ್ನವರಿದ್ದಾರೆ, ಡೆಲ್ಲಿ ಅವರಿದ್ದಾರೆ, ಮಹಾರಾಷ್ಟ್ರದವರಿದ್ದಾರೆ, ಡಿಫ್ರೆಂಟ್ ಸ್ಟೇಟ್ನವರಿದ್ದಾರೆ. ಸೊ ನೀವು ಹೇಗೆ ಕರ್ಕೊಂಡು ಹೋಗ್ತಾರ ಅವ್ರನ್ನ? ಈಗ ಒಂದೊಂದು ಸ್ಟೇಟ್ಗೆ ಅಂತ ಇಂತಿಷ್ಟು ಜನ ಇದ್ರೆ ಒಟ್ಟಿಗೆ ಕರ್ಕೊಂಡು ಹೋಗ್ತೀರಾ ಅಥವಾ ಒಂದೇ ಅದೇ ರೂಟ್ ಮ್ಯಾಪ್ ನಲ್ಲಿ ಒಂದೇ ಸ್ಟೇಟ್ ಇದ್ದು 10 ಜನ ಇದ್ರೆ ಒಂದೇ ಸ್ಟೇಟ್ಗೆ ಹೋಗೋದು, ಒಟ್ಟಿಗೆ ಕರ್ಕೊಂಡು ಹೋಗೋದು? ಅದೇ 2-3 ಸ್ಟೇಟ್ ಇದ್ದು ಸೇರಿಸಿ ಹತ್ತಿರ ಸ್ಟೇಟ್ ಇದ್ದು ಒಂದು 10 ಜನ ಆಟಿದೆ ಅಂದ್ರೆ ಟಿಟಿಯಲ್ಲಿ ತುಂಬಾ ಜನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಸರ್ ಈ ವ್ಯಕ್ತಿಯ ವಿಚಾರ ಬಹುಶಃ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಗಳು ಸಿಕ್ಕಿದೆಯಾ? ಇಲ್ಲ, ಇನ್ನೂ ಇಲ್ಲ ಮೇಡಮ್. ಈಗ ನಮ್ದೀಗ MSW ಅವರೆಲ್ಲ ಕೌನ್ಸಿಲಿಂಗ್ ಎಲ್ಲ ಕೊಡ್ತಾರೆ. ಇನ್ನೂ ವಿಷಯಗಳನ್ನು ಇದು ಮಾಡಬೇಕು. ಈಗ ನಾನು ಟ್ರೈ ಮಾಡಿದೆ, ನಿನ್ನೆ ಕೇಳಿದೆ, ನಾನು ಇವತ್ತು ಕೂಡ ಕೇಳಿದೆ, ನಿಮ್ಮ ಊರು ಏನು ಮಾತಾಡ್ತಾ ಇಲ್ಲ. ಇಲ್ಲ, ಆದ್ರೆ ಏನು ಉಪದ್ರ ಇಲ್ಲ ಮೇಡಮ್, ವೈಲೆಂಟ್ ಏನಿಲ್ಲ, ಏನು ಉಪದ್ರ ಇಲ್ಲ. ಇಲ್ಲಿರುವ ಕೂಡ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಯಾರು ತಿಂಡಿ ಕೊಟ್ರೆ ಮಾತ್ರ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಿದ್ರು. ಹೌದು, ನಿನ್ನೆ ನಾವು ಕೊಟ್ಟಾಗ ತಿನ್ಲಿ ತಗೊಳ್ಳಿಲ್ಲ. ನಂತರ ನಿನ್ನೆ ಏನು ಕಷ್ಟ ಆಗ್ಲಿಲ್ಲ, ಅವನು ನೇರವಾಗಿ ಗಾಡಿಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಅವರಿಗೆ ಅಂದ್ರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂತೇಳಿ ದಿನ ಬೆಳಿಗ್ಗೆ ಶುರು ಮಾಡಿದ್ರೆ ಕಸ ಎಕ್ಲಿಕ್ಕೆ ಸಂಜೆ ತನಕ ಕಸ ಎಕ್ಕುವ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಏನು ಚರ್ಚ್ ಹತ್ರ ವಾರ್ಷಿಕ ಜಾತ್ರೆ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಕಸಗಳು ಬಿದ್ದಿರ್ತದೆ. ಅದನ್ನು ಎಲ್ಲವನ್ನು ಇವನು ಸ್ವಚ್ಛತೆ ಮಾಡಿಕೊಟ್ಟಿದ್ದಾನೆ. ನಾವು ನಿನ್ನೆ ಅಲ್ಲಿ ಹೋದಾಗ ಅಲ್ಲಿ ರಿಕ್ಷಾ ಚಾಲಕರೆಲ್ಲ ಹೇಳ್ತಿದ್ರು, ಅವರನ್ನು ನೀವು ಕರ್ಕೊಂಡು ಹೋಗ್ತೀರಾ ಅಂತೇಳಿ. ಅಂದ್ರೆ ಅಷ್ಟು ಅವರು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಏನು ಆಯುರ್ವೇದಿಕ್ ಹಾಸ್ಪಿಟಲ್ ನ ಮುಂಭಾಗ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಎಲ್ಲವನ್ನು ಸ್ವಚ್ಛತೆ ಮಾಡಿದ್ದಾನೆ. ಅಂದ್ರೆ ಒಂದು ಟೈಮ್ ವೇಸ್ಟ್ ಮಾಡೋದಿಲ್ಲ ಹಾಗೆ ಏನು ಎಲ್ಲವನ್ನು. ಅದು ಕೂಡ ನಾವು ಇಲ್ಲಿ ಏನ್ ಗಮನಿಸಿದೇವೆ ಅಂತ ಹೇಳಿದ್ರೆ, ಕಸವನ್ನು ಎಕ್ಕಿ ಒಂದೇ ಕಡೆ ಹೋಗಿ ರಾಶಿ ಆಗ್ತಾ ಇದೆ. ಅದು ಬಹಳ ವಿಶೇಷ ಅಂತ. ಒಂದೇ ಕಡೆ ರಾಶಿ ಮಾಡೋದು ಮತ್ತೆ ಗೋಣಿ ಚೀಲದಲ್ಲಿ ತುಂಬಿಸುವಂತ ಕೆಲಸ ಅವ್ರು ಮಾಡ್ತಾ ಇರುವಂತ. ಎಸ್ ಪ್ರಮೋದ್ ಸರ್, ಬಹುಶಃ ಈ ವಿಷಯದಲ್ಲಿ ನಾವು ಹಿಂದೆ ಕೂಡ ಉದ್ಯಾವರದ ಬಗ್ಗೆ ಈ ಕುರಿತಾಗಿ ಬಹಳಷ್ಟು ಸುದ್ದಿಗಳನ್ನ ಮಾಡಿದ್ವಿ. ಈಗ ಆ ಕಸದ ಕತೆ ಏನಾಯ್ತು ಅಂತ? ಇಲ್ಲ, ನಾವು ವರದಿ ಮಾಡಿದ ನಂತರ ಸ್ಥಳೀಯ ಉದ್ಯಾವರ ಗ್ರಾಮ ಪಂಚಾಯತ್ನವರು ಅದನ್ನು ಇಲಾರಿ ಮಾಡುವಂತ ಕೆಲಸ ಮಾಡಿದ್ದಾರೆ, ಅದನ್ನು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದಂತಹ ಕಸದ ರಾಶಿ ಆಗೇ ಇದೆ. ಅದು ಏನಂತ ಹೇಳಿದ್ರೆ, ಈಗ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬರೋದ್ರಿಂದ ನಮ್ಗೆ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಅಂದ್ರೆ ಗ್ರಾಮ ಪಂಚಾಯತ್ನವರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕ್ಲೀನ್ ಮಾಡುವಂತ ಭರವಸೆ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಗಮನಿಸಬೇಕಂತ ಹೇಳಿದ್ರೆ, ಒಬ್ಬ ಮಾನಸಿಕ ಅಸ್ವಸ್ಥರಿಂದ ಈ ಒಂದು ಭಾಗ 10 ದಿನಗಳಲ್ಲಿ ಸ್ವಚ್ಛತೆ ಆಗಿದೆ. ಆದ್ರೆ ನಾವು ಕೇವಲ ಆ ಒಬ್ಬ ಮಾನಸಿಕ ಅಸ್ವಸ್ಥನಿಗೆ ಸ್ವಚ್ಛತೆಗೆ ಸೀಮಿತವಾಗಿ ಇಡಬಾರ್ದು. ಹೀಗೆ ಇಂತಹ ಒಂದು ಪುನರ್ವಸತಿ ಕೇಂದ್ರಕ್ಕೆ ನಾವು ಸೇರ್ಪಡೆ ಮಾಡಿ ಅವರಿಗೆ ಹೊಸ ಜೀವನ ಕೊಡುವಂತ ಪ್ರಯತ್ನ ನಾವು ಮಾಡಬೇಕಾಗಿದೆ. ಎಸ್ ಸರ್, ಬಹುಶಃ ಈ ವಿಷಯದಲ್ಲಿ ಅಥವಾ ಈ ತರಹದ ವಿಚಾರಗಳು ಬಂದಾಗ ಮಾನಸಿಕ ಅಸ್ವಸ್ಥರು ಅಂತ ನಾವೇನ್ ಕರಿತೇವೆ, ಸೊ ಅಂತವರಿಗೆ ಅವ್ರು ಏನ್ ಮಾಡ್ತೇವೆ ಅನ್ನೋ ಈ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಬಹುಶಃ ಈ ಕೇಸಸ್ ಅನ್ನ ನಾವು ನೋಡಿದ್ರೆ ಇಲ್ಲಾಂದ್ರೆ ಇವ್ರು ಬರೀ ಕಸವನ್ನೇ ಹೆಕ್ತಾ ಇರೋದ್ರಿಂದ ಸೊ ಇವ್ರಿಗೆ ಅದರದ್ದು ಏನಾದ್ರೂ ಇರಬಹುದಾ? ಇರ್ಬೋದು ಮೇಡಮ್. ಯಾಕಂದ್ರೆ ಒಂದು ವೇಳೆ ಅವರು ಯಾವ ಊರಲ್ಲಿದ್ರು ಅಲ್ಲಿ ಒಂದು ವೇಳೆ ಮಹಾನಗರ ಪಾಲಿಕೆಯಲ್ಲಿಯೋ ಯಾವುದೊಂದು ಗ್ರಾಮ ಪಂಚಾಯತ್ ಈ ಶುಚಿ ಮಾಡುವಂತ ಕೆಲಸ ಮಾಡ್ತಿದ್ರ ಅಂತ ಒಂದು ಡೌಟ್ ಇರ್ತದೆ. ಅದು ಈಗ ನಮ್ಮಲ್ಲಿ ಒಬ್ಬರು ಬಂದಿದ್ರು, ಕಂಡಕ್ಟರ್ ದರ ಆ ರೀತಿಯ ಟಿಕೆಟ್ ಆ ರೀತಿಯಲ್ಲಿ ಒಂದು ಈಗ ಅಲ್ಲ, ಒಂದು ಕೆಲ ವರ್ಷಗಳ ಹಿಂದೆ ಅವರಿಗೆ ಮನೆ ಸೇರಿದ್ದಾರೆ. ಹಾಗೆ ಟಿಕೆಟ್ ಅಂದ್ರೆ ಕಂಡಕ್ಟರ್ ಆಗಿದ್ರಂತೆ. ಹಾಗೆ ಆ ರೀತಿಯ ಒಂದು ಕೂಡ ಅಟ್ಯಾಚ್ಮೆಂಟ್ ಇರ್ತದೆ, ಸಾಧ್ಯತೆ ಉಂಟು ಮೇಡಮ್. ಹೌದು, ಇನ್ನು ಸ್ವಲ್ಪ ದಿವಸ ಗೊತ್ತಾಗ್ತದೆ ಅವ್ರು ಏನು. ಹೌದು, ಸೊ ಇದೀಗ ಒಂದ್ಸರಿ ಸುಮಾರು ಒಂದು ಎಷ್ಟು ದಿನ ಬೇಕಾಗಬಹುದು ಸರ್? 15-20 ದಿವಸದಲ್ಲಿ ಸಾಧಾರಣ ನಾರ್ಮಲ್ ಸ್ಟೇಜ್ ಬರ್ತಾರೆ ಮೇಡಮ್. ಅವರ ವಿಷಯಗಳನ್ನು ಹೇಳ್ತಾರೆ. ಹೌದು ಸರ್, ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ನೀವು ಯಾವ ಪ್ರೊಸೆಸ್ ನಲ್ಲಿ ಕೊಡ್ತಾ ಹೋಗ್ತೀರಾ ಸರ್? ಟ್ರೀಟ್ಮೆಂಟ್ ನಾವು ಒಂದು ಹೋದ ಕೂಡಲೇ ಅವರ ಬ್ಲಡ್ ಚೆಕಪ್ ಎಲ್ಲ ನಾವು ಇದು ಮಾಡ್ತೇವೆ. ಅದರಲ್ಲಿ ಏನಾದ್ರು ಬೇರೆ ರೋಗಗಳು ಅಂತ ನಮ್ಮ ವೈದ್ಯರು ತಪಾಸಣೆ ಮಾಡ್ತಾರೆ. MBBS ಡಾಕ್ಟರ್ ಇದ್ದಾರೆ ನಮ್ಮಲ್ಲಿ. ಮತ್ತು ಮಾನಸಿಕ ತಜ್ಞರು ಕೂಡ ಪರೀಕ್ಷೆ ಮಾಡ್ತಾರೆ ಮಾನಸಿಕವಾದಂಥ ಕಾಯಿಲೆಗಳ ಕುರಿತಾಗಿ. ಅದರ ಪ್ರಕಾರವಾಗಿ ಅವರು ಯಾವುದನ್ನು ಅವರು ಕಂಡುಕೊಳ್ತಾರೆ, ಯಾವ ರೋಗ ಅವರಲ್ಲಿ, ಅದರ ಪ್ರಕಾರ ಅವರು ಟ್ರೀಟ್ಮೆಂಟ್ ಅವರು ಕೊಡ್ತಾರೆ. ಅವರಿಗೆ ಅದು ಬಿಟ್ಟು ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ಗಳಲ್ಲಿ ಅವರನ್ನು ಎಂಗೇಜ್ ಮಾಡ್ತಾರೆ? ಹೌದೌದು, ಯಾಕಂದರೆ ಡಾಕ್ಟರ್ ಕೂಡ ಹೇಳ್ತಾರೆ ಅವರನ್ನು ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಳ್ಳಿಕ್ಕೆ ಬಿಡಬೇಡಿ. ಡೈಲಿ ಅಂದರೆ ತುಂಬ ಅಲ್ಲ, ಸಮ್ ಟೈಮ್ ಕೆಲಸ ಕೊಡ್ತಾ ಇರಬೇಕು ಅವರಿಗೆ, ಅಂದರೆ ಬ್ಯುಸಿ ಮಾಡಬೇಕು. ಹಾಗೆ ಮೈಂಡ್ ಸ್ವಲ್ಪ ವರ್ಕ್ ಆಗ್ತದೆ ಅವರದ್ದು. ಹಾಗೆ ನಮ್ಮದು ಟೈಲರಿಂಗ್ ಉಂಟು, ವರ್ಕ್ಶಾಪ್ ಇದೆ. ನಾವು ಹೊರಗಡೆದ್ದು ಮಾಡ್ತೇವೆ, ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಕಾಟ್ಗಳು, ಈ ಡೋರ್ಗಳು ಅದೆಲ್ಲ ನಾವು ಮಾಡ್ತೇವೆ. ಮತ್ತು ಈ ದನಗಳು ಉಂಟು, ಕುರಿಗಳು ಉಂಟು. ಹೌದು, ಮತ್ತು ಅಗ್ರಿಕಲ್ಚರ್ ತೋಟಗಾರಿಕೆ ಇದೆ. ಹೌದು, ಮತ್ತು ಈ ಅಡಿಕೆ ಮಾಡುವಂಥ ಮಿಷಿನ್ಗಳು, ಅಡಿಕೆ ಅದು ಏನು ಹಾಳೆ ಇದು, ಹೌದು,
ಅಂಥದ್ದು, ಮತ್ತು ಕನ್ಸ್ಟ್ರಕ್ಷನ್ ಟೀಮ್ ಇದೆ ನಮ್ಮದು. ಓಕೆ. ಹೌದು. ಹಾಗೆ ಅದು ಹೇಗೆ ಡಿವೈಡ್ ಮಾಡ್ತೀರಾ ಸರ್ ಅವರನ್ನ ವರ್ಕ್? ಅವರ ಆಸಕ್ತಿ ನಾವು ನೋಡ್ತೇವೆ, ಆಸಕ್ತಿ ನೋಡಿ. ಹೌದು. ಸೊ ಅಂದ್ರೆ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಕೆಲಸದಲ್ಲಿ ಅವರನ್ನ ಇದು ಮಾಡ್ತೀರಾ. ಓಕೆ ಸರ್, ಈ ತರದ ಎಷ್ಟು ಸರಿಸುಮಾರು ಒಂದು ಎಷ್ಟು ಕೇಸಸ್ಗಳು ಈಗ ಇದೆ ಸರ್ ನಿಮ್ಮ ಹತ್ರ? ಒಂದು ಇನ್ನೀಗ ಸಜ್ಜಾಗುವಂತ ಮನೆಗೆ ಗುಣಮುಖವಾಗಿರುವಂತವ್ರು ಅಥವಾ ಇತ್ತೀಚೆಗೆ ಬಂದು ಸೇರ್ಕೊಂಡಿರುವಂತವ್ರು? ಇತ್ತೀಚೆಗೆ ತುಂಬಾ ಇದ್ದಾರೆ ಮೇಡಮ್, ತುಂಬಾ ಇದ್ದಾರೆ. ಗುಣಮುಖರಾದವರೇ ಅದೇ ಹೇಗಿದೆ 40-45 ಮಂದಿ ಇದ್ದಾರೆ ಕಂಪ್ಲೀಟ್ ಗುಣಮುಖರಾಗಿದ್ದಾರೆ. ಅವ್ರ ಮನೆಗೆ ಈಗ ನಾನಲ್ಲಿ ಹೋಗಿ ನಿಂತ್ರೆ ಅವರು ಎಲ್ಲರೂ ಬೊಬ್ಬೆ ಹೊಡಿತಾರೆ. ಅಂದ್ರೆ ಅದೇ ಬೇರೆಯವರು ಹೋಗುದು ನೋಡ್ತಾರಲ್ಲ, ಮನೆ ಸೇರುವುದು, ಅವರಿಗೆ ಫೀಲಿಂಗ್ ಬರ್ತದೆ, ಅವರಿಗೆ ಅವರ ಮನೆ ನೆನಪು ಬರ್ತದೆ. ಹಾಗೆ ನಾನು ಹೋಗ್ಬೇಕಂತ ಮನೆ ಕಳಿಸಿ ಅಂದ್ರೆ ಅವರಿಗೆ. ಮತ್ತೆ ನಾವು ಏನೋ ಸಮಾಧಾನ ಹೇಳ್ತೇವೆ, ಕಾರಣ ಕೆಲವರು ನಾರ್ತ್, ಪಶ್ಚಿಮ ಬಂಗಾಳ, ಕಲ್ಕಟ್ಟ, ಅದು ಬಿಹಾರ್, ತುಂಬ ದೂರದ ಒಂದು ರಾಜ್ಯಗಳು. ಅಲ್ಲಿಗೆ ಮತ್ತೆ ನಮ್ಮ ಸ್ಟಾಫು ಕೆಲವರೆಲ್ಲ ಅಲ್ಲಿಯ SP ಅವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿ ಈ ಗೂಗಲಲ್ಲಿ ಅಲ್ಲಿ SP ಅವನು ಕಾಂಟ್ಯಾಕ್ಟ್ ಮಾಡಿ ಅವರು ಫೈಂಡ್ ಔಟ್ ಮಾಡಿ ಅವ್ರ ಮನೆಯನ್ನು ಕಳಿಸಿದ್ದು ಎಷ್ಟೋ ಕೇಸಸ್ ಉಂಟು. ಹಾಗೆ ಕೂಡ ತುಂಬಾ ಪೊಲೀಸ್ ಅಧಿಕಾರಿಗಳು ಸಪೋರ್ಟ್ ಮಾಡಿ ಸಹಾಯ ಮಾಡಿದ್ದಾರೆ ಈ ವಿಷಯದಲ್ಲಿ. ಎಸ್, ಇನ್ನು ಈ ವಿಚಾರದಲ್ಲಿ ಮತ್ತಷ್ಟು ಮಾತನಾಡ್ತೇವೆ. ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಈ ವಿಚಾರವಾಗಿ ಮತ್ತಷ್ಟು ಮಾತನಾಡ್ತೇವೆ. ಅದಕ್ಕೊಮ್ಮೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರ, ಬನ್ನಿ ಆ ವ್ಯಕ್ತಿಯ ಕುರಿತಾಗಿ ಮತ್ತು ವಿಶ್ವಾಸದ ಮನೆ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ನಾನು ಬಹಳ ವಿಶೇಷವಾಗಿ ಕೇಳಬೇಕು, ನಾವು ಕೂಡ ಈ ವಿಚಾರವನ್ನ ಗಮನಿಸಿದಾಗ ಪ್ರಮೋದ್ ಸರ್ ಕೂಡ ಹೇಳ್ತಾ ಇದ್ರು, ಆ ವ್ಯಕ್ತಿಯನ್ನ ಹಿಡಿಯೋದು ಕಷ್ಟ ಆಗಬಹುದು ಅಂತ ಬಹಳ ಜನರಿಗೆ ಆತಂಕ ಇತ್ತು ಅಂತ. ಸೊ ಈ ತರ ವೈಲೆಂಟ್ ಕೇಸಸ್ಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಆ ತರದ ಕೇಸಸ್ಗಳು ನಾವೊಂದು ಬೇರೆ ಬೇರೆ ಟ್ರಿಕ್ಸ್ ಯೂಸ್ ಮಾಡ್ತೇವೆ. ಕೆಲವೊಮ್ಮೆ ಅವರಿಗೆ ಬಾಳೆಹಣ್ಣು ಕೊಡುವುದು, ಅದೇನಾದ್ರು ತಿಂಡಿ ತಗೊಂಡು ಅಲ್ಲಿ ಹೋಟ್ಲೆ ಹತ್ತಿರ ಇದ್ರೆ ಅಂತ ಕೊಡುವುದು. ಕೆಲವು ತಿಂಡಿಗೆ ನೋಡಿ ತುಂಬ ಖುಷಿ ಪಡ್ತಾರೆ. ಆಮೇಲೆ ಆ ಟ್ರಿಕ್ಸ್ ಮಕ್ಕಳ ಹಾಗೇನೆ ಅವರು ಮಕ್ಕಳಿಗೆ ಪ್ರೀತಿ ತೋರಿಸಿದಾಗೆ ಅವರನ್ನು ಮೆಲ್ಲ ಕರ್ಕೊಂಡು ಬರ್ತೇವೆ. ಇನ್ನು ಕೆಲವರಿಗೆ ಅವರದೊಂದು ಕಸದ ತೊಟ್ಟಿ ಇರ್ತದೆ ಅವರ ಹತ್ರ, ಯಾವುದು ಚೀಲ, ಗೋಣಿ ಚೀಲ ಎಲ್ಲ ಕಸ ತುಂಬಿಸಿರ್ತಾರೆ. ಮೆಲ್ಲಗೆ ಆ ಗೋಣಿಯನ್ನು ತಗೊಂಡೋಗಿ ಒಳಗೆ ಇಡ್ತೇವೆ ನಾವು ಗಾಡಿಯಲ್ಲಿ, ಅದರಿಂದ ಬಂದು ಅವರು ಕೂತ್ಕೊಳ್ತಾರೆ. ಹಾಗೆ ಸೇರ್ತದೆ. ಕೆಲವರು ಮತ್ತೆ ಭಯಂಕರ ವೈಲೆಂಟ್ ಇರ್ತಾರೆ ಮೇಡಮ್. ಉದಾಹರಣೆಗೆ ಇಲ್ಲಿ ಒಬ್ಬ ಪ್ರಭಾಕರ್ ಅಂತಾನೆ, ಟೈಗರ್ ಪ್ರಭಾಕರ್ ಅಂತಾನೆ ಹೆಸರು ಇಲ್ಲಿ ಉಡುಪಿಯಲ್ಲೇ ಪರಿಸರದಲ್ಲಿ ಎಲ್ಲ. ಈ ಕರಾವಳಿ ನಾವು ಅವರು ಕರ್ಕೊಂಡು ಹೋದದ್ದು ಈ ಕರಾವಳಿ ಹೋಟೆಲ್ ಉಂಟಲ್ಲ, ಕರಾವಳಿ ಜಂಕ್ಷನ್ ಹತ್ರ ಹೈವೇಲಿ, ಅಲ್ಲಿಂದ ಕರ್ಕೊಂಡು ಹೋದದ್ದು. ಅಲ್ಲಿ ಪಬ್ಲಿಕ್ ನಮಗೆ ಹೇಳಿದ್ರು, ಪಬ್ಲಿಕ್ ಅವರು ಕೆಲವರೆಲ್ಲ ಬಂದರು, ಹೇಗಾದ್ರು ಕರ್ಕೊಂಡು ಹೋಗಿ ಅಲ್ಲಿ ಈವನ್ ಕೆಲವು ರಿಪೋರ್ಟರ್ಸ್ಗೆಲ್ಲ ಕಲ್ಲು ಬಿಸಾಡಿದ್ದಾರೆ ಅಂತ ಅವರು. ಹೆಂಗಸರಿಗೆಲ್ಲ ಉಪದ್ರ ಕೊಡ್ತಿದ್ರು. ಹಾಗೆ ತುಂಬ ಇತ್ತು. ಜೀವಸ್ ಹಾಗೆ ಇತ್ತು, ಗಿಡ್ಡ ಎಲ್ಲ. ಉಪೇಂದ್ರ ಹಾಗೆ, ಸಾರಿ, ಅದು ಪ್ರಭಾಕರ್ ಅಂತ ಹೆಸರು ಕರೆಯೋದು, ನೋಡ್ಲಿಕ್ಕೆ ಉಪೇಂದ್ರ ದರ ಇದ್ರು. ದುರ್ವಾಸನೆ ಭಯಂಕರ ಇತ್ತು. ಹಾಗೆ ಅವರನ್ನು ಹಾಕ್ಲಿಕ್ಕೆ ಮಾತ್ರ ಭಯಂಕರ ಕಷ್ಟ ಆಯ್ತು ನಮ್ಮ. ಆದರೆ ಅಲ್ಲಿ ಒಂದು ಪಬ್ಲಿಕ್ ಎಲ್ಲ ನಮಗೆ ಹೆಲ್ಪ್ ಮಾಡಿದರು, ಅವ್ರನ್ನ ಒಳಗೆ ಗಾಡಿಯೆಲ್ಲ ಇದು ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡಿದರು. ಕೊನೆಗೆ ಅವರನ್ನು ತಂದು ಕೆಲವೊಂದು ಸಾಧಾರಣ 3-4 ತಿಂಗಳಲ್ಲಿ ಕಂಪ್ಲೀಟ್ ಗುಣಮುಖರಾದರು. ಗುಣಮುಖರಾಗಿ ನಮ್ಮ ವರ್ಕ್ಶಾಪಲ್ಲೆಲ್ಲ ಕೆಲಸ ಮಾಡ್ತಿದ್ರು. ವರ್ಕ್ಶಾಪಲ್ಲೆಲ್ಲ ಕೆಲಸ ಕಲಿತರು. ಇದಾಗಿ ಒಂದು 8 ತಿಂಗಳ ನಂತರ ಮನೆಗೆ ಹೋಗಬೇಕು ಎಂಬುದಾಗಿ ಕೇಳ್ಕೊಂಡ್ರು. ಹಾಗೆ ನಮ್ಮ ಬಿಜಾಪುರ, ನಾವು ಅವರಿಗೆ ಪಬ್ಲಿಕ್ ಹೇಳಿದ್ರು ಪ್ರಭಾಕರ್ ಅಂತ, ನಾವು ಪ್ರಭಾಕರ್ ಅಂತಾನೆ ಅವರಿಗೆ ಹೆಸರು ಕರೀತಿದ್ದೆವು. ನಮ್ಮ ರಿಜಿಸ್ಟರ್ಡ್ ಬುಕ್ಕಲ್ಲಿ ಪ್ರಭಾಕರ್ ಅಂತಾನೆ ಇಟ್ಟದ್ದು ನಾವು. ಅಲ್ಲಿ ಬಿಜಾಪುರಕ್ಕೆ ತುಂಬ ಕಷ್ಟ ಆಯಿತು ಹೋಗ್ಲಿಕ್ಕೆ ನಮ್ಮ ಟೀಮ್ಗೆ. ಅವ್ರು ಮತ್ತೆ ದಾರಿ ತೋರಿಸ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಅವರ ವಿಷಯ ಏನಂದರೆ, ಅವರ ಹೆಸರು ಅವ್ರದ್ದು ಒರಿಜಿನಲ್ ಹೆಸರು ರಾವುತ್ ರಾಯ್. 8 ವರ್ಷ ಆಗಿತ್ತು ಮನೆಯಿಂದ ಮಿಸ್ ಆಗಿ ಅವರು ಊರಿಗೆ ಬೇಕಾದ ವ್ಯಕ್ತಿ, ಎಲ್ಲರಿಗೂ ಉಪಕಾರ ಮಾಡುವವರಂತೆ. ನಾವು ಅವರನ್ನು ಬಿಡೋಕ್ಕೆ ಒಂದು 2 ವರ್ಷ ಹಿಂದೆ ಅಲ್ಲಿ ಯವನಸ್ಥರಿಗೆ ಗೊತ್ತಾಯಿತು ಗೋವಾದಲ್ಲಿದ್ದಾನಂತ. ಹಾಗೆ ಅವನ ಫ್ರೆಂಡ್ಸ್ ಅಲ್ಲಿ ಯವನಸ್ಥರು ಹೋಗಿ ಇಡೀ ಗೋವಾ ಜಾಲಾಡಿ ಬಂದಿದ್ದಾರೆ. ಹಾಗೆ ಅವರ ತಾಯಿ ಇವರು ಅಲ್ಲಿ ಮುಟ್ಟೋಕ್ಕೆ 2 ವರ್ಷದಿಂದನೇ ತೀರಿ ಹೋಗಿದ್ದಾರೆ. ಇವರು ಆರೈಕೆಯಲ್ಲಿದ್ರಂತೆ, ಮಗ ಯಾವಾಗ ಬರ್ತಾನೆ, ಮಗ ಎಲ್ಲಿದ್ದಾನೆ
ಅಳ್ತಿದ್ದಾನಂತೆ. ತಂದೆ ಇದ್ದಾರೆ ಮತ್ತು ಅವರು ಟೋಟಲ್ 8 ಜನ ಮಕ್ಕಳು ತಂದೆ ತಾಯಿಗೆ ಎಲ್ಲ ಅಲ್ಲಿ ಹತ್ತಿರ ಇದ್ದಾರೆ. ಇವ್ರನ್ನ ಕರ್ಕೊಂಡು ಹೋದಾಗ ಇಷ್ಟು ಖುಷಿ ತಂದೆಗೆ, ಅಣ್ಣಂದಿರಿಗೆ, ಎಲ್ಲ ಅಕ್ಕಂದಿರಲು, ಅವರು ಇಡೀ ಊರೇ ಒಟ್ಟಾಯಿತು. ಸಾಧಾರಣ ಒಂದು ನಮ್ಮ ಟೀಮ್ ಹೇಳ್ತಿದ್ದಾರೆ ಸಾಧಾರಣ 1000ಕ್ಕಿಂತ ಜನ ಒಟ್ಟಾಗಿದ್ದಾರಂತೆ ಕೆಲವೇ ನಿಮಿಷಗಳಲ್ಲಿ. ಅಲ್ಲಿ ಒಟ್ಟಾಗೆಲ್ಲ ಕೆಲವರೆಲ್ಲ ಸ್ವಲ್ಪ ಹಣ ಎಲ್ಲ ಒಟ್ಟು ಮಾಡಿ ಇವರಿಗೆ ಪೆಟ್ರೋಲ್ಗೆಲ್ಲ ಹಣ ಕೊಟ್ಟರಂತೆ, ಒಟ್ಟು ಮಾಡಿ ಅಷ್ಟು ಅವ್ರು ಖುಷಿ ಅಂತೆ ಊರಿನವರಿಗೆ. ಈ ವ್ಯಕ್ತಿ ಅಲ್ಲಿ ಬಂದದ್ದು ಕುಟುಂಬ ಸೇರಿದ್ದು ಭಾರಿ ಖುಷಿ ಆಯ್ತಂತೆ. ಹಾಗೆ ಅದೊಂದು ಭಯಂಕರ, ಯಾಕಂದರೆ ಕೆಲವು ಪಬ್ಲಿಕ್ ಹೇಳಿದ್ರು ತುಂಬ ಜನ ಗುಣ ಆಗಿರ್ಬೋದು, ಆದರೆ ಈ ವ್ಯಕ್ತಿ ಗುಣ ಆಗಲ್ಲ, ಅಷ್ಟು ವೈಲೆಂಟ್ ಇದ್ರು ಮೇಡಮ್, ಅಷ್ಟು ಜೋರಿದ್ರು. ಇಲ್ಲಿ ಉಡುಪಿ ಪರಿಸರ ಪಬ್ಲಿಕ್ ನೋಡಿದ್ದಾರೆ ಅವರನ್ನು. ಅದೇ ಸರ್, ಪ್ರಮೋದ್ ಸರ್, ಸುನಿಲ್ ಸರ್ ಹೇಳ್ತಾ ಇದ್ರು ಈ ತರಹ ದೂರದ ಊರುಗಳಿಂದ ಬರ್ತಾರೆ ಅಂತ. ನಮ್ಮ ಪ್ರಶ್ನೆ, ದೂರದ ಊರುಗಳಿಂದ ಅವರು ಹೇಗೆ ಇಲ್ಲಿಗೆ ಬರ್ತಾರೆ, ಬೇರೆ ರಾಜ್ಯಗಳಿಂದ ಹೇಗೆ ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಖಂಡಿತವಾಗಿ ಇದು ಏನಂತ ಹೇಳಿದ್ರೆ, ಈಗ ಇದೇ ನಾವು ಏನಂತ ಹೇಳಿದ್ರೆ ಈ ಏನು ನಮ್ಮ ರೈಲ್ವೆ ನಿಲ್ದಾಣ ಇಲ್ಲಿ ಆದ ನಂತರ ಸಾಕಷ್ಟು ಅಂದ್ರೆ UP ಕಡೆ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಅವರಿಗೆ ಬರ್ಲಿಕ್ಕೆ ಈಸಿ ಆಗ್ತದೆ. ಅಂದ್ರೆ ಅವ್ರು ಏನಂತ ಹೇಳಿದ್ರೆ ಅಲ್ಲಿ ಟ್ರೈನ್ ಹತ್ತಿದವರು ಅವರಿಗೆ ಯಾವ ಸ್ಟೇಷನ್ ಅಲ್ಲಿ ಇಳಿತೇವೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಈ ಭಾಗಕ್ಕೆ ಬಂದಾಗ ಇಲ್ಲಿ ಇಳಿದ್ರು ಈ ಕಡೆ ತಿರ್ಲಿಕ್ಕೆ ಬರ್ಬೋದು. ಹೆಚ್ಚಿನವರು ಏನಂತ ಹೇಳಿದ್ರೆ ಮಾನಸಿಕ ಅಸ್ವಸ್ಥ ನಂತರ ಅವರನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೆಚ್ಚಿಗೆ ಅವರು ಪ್ರಯತ್ನ ಮಾಡೋದಿಲ್ಲ, ಅವರನ್ನು ಬಿಟ್ಬಿಡ್ತಾರೆ, ಅವರ ಬಗ್ಗೆ ಜಾಸ್ತಿ ಗಮನ ಹರಿಸೋದಿಲ್ಲ. ಈ ರೀತಿ ರಸ್ತೆಯಲ್ಲಿ ಅಲೆದಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವರು ಸಾಕಷ್ಟು ದೂರ ನಡ್ಕೊಂಡು ಬಂದ ನಂತರ ಈ ಭಾಗದಲ್ಲಿ ಅವರಿಗೆ ಏನಾದರೂ ನಿಲ್ಲಿಕ್ಕೆ ಆಸರೆಗಳು ಏನಾದರೂ ಸಿಕ್ಕಿದ್ರೆ, ಎಲ್ಲಿಯಾದರೂ ರಸ್ತೆ ಬದಿಯಲ್ಲಿ ನಿಲ್ಲುವ ಅವಕಾಶ ಅಲ್ಲಿ ನಿಲ್ತಾರೆ ಅವರು. ಅಂದ್ರೆ ಒಂದು ನಿನ್ನೆ ನಾವು ಏನು ಯುವಕನನ್ನು ನಾವು ಇಲ್ಲಿ ಸೇರಿಸಿದೆ, ಅವ 15 ದಿವಸಗಳಿಂದ ಆ ಭಾಗದಲ್ಲೇ ತಿರುಗ್ತಿದ್ದಾನೆ, ಅವ ಬೇರೆ ಎಲ್ಲಿ ಹೋಗ್ತಾ ಇಲ್ಲ. ನಿತ್ಯಾನಂದ ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡ್ ಅವರನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ, ಶೇವಿಂಗ್ ಮಾಡಿಸಿ ಎಲ್ಲ ಬಿಟ್ಟ ನಂತರ ಕೂಡ ಆ ಪ್ಲೇಸಿಗೆ ಬಂದಿದ್ದಾನೆ. ಅಲ್ಲಿ ಅವನಿಗೆ ಏನೋದು ಸೂಕ್ತವಾದ ಒಂದು ನಿಲ್ಲಿಕ್ಕೆ ಒಂದು ಸ್ಥಳ ಏನಾದ್ರು ಸಿಕ್ಕಿರ್ಬೋದು, ಅಲ್ಲಿಯ ಜನರು ಅವರನ್ನು ಪ್ರೀತಿ ಮಾಡ್ತಾ ಇದ್ರು. ಈ ಎಲ್ಲ ಗಮನಿಸಿ ಅವರು ಆ ಪ್ಲೇಸ್ ಅನ್ನೇ ಆಯ್ದುಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಇದು ನಿಜವಾಗ್ಲೂ ಆಶ್ಚರ್ಯ. ಸೊ ನಾನು ಕೇಳುವಂಥದ್ದು, ಈ ತರಹದ ಕೇಸಸ್ಗಳನ್ನ ನಿಜವಾಗ್ಲೂ ಸಮಾಜ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು? ಸೊ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿ? ಖಂಡಿತವಾಗಿ ಮೇಡಮ್, ಈಗ ಸುಮಾರು ಒಂದು 4-5 ವರ್ಷಗಳ ಹಿಂದೆ ಕಿನ್ನಿಗೋಡಿಯಿಂದ ನನಗೊಂದು ಕಾಲ್ ಬಂತು. ಇಲ್ಲಿ ಒಬ್ಬ ಬಸ್ ಸ್ಟ್ಯಾಂಡಲ್ಲಿ ಮಾನಸಿಕ ಅಸ್ವಸ್ಥ ಬಿದ್ದುಕೊಂಡಿದ್ದಾನೆ, ಅವನು ಓಡಿಸ್ತಿಗೆ ಹತ್ತಿರದಲ್ಲಿ ಅಲ್ಲಿ ಒಂದು ನೇಬರ್ ಮನೆ ಉಂಟು, ಬಿಸಿ ಮೊದಲು ಕಲ್ಲೆಲ್ಲ ಬಿಸಾಡಿ ದೊಣ್ಣೆಲ್ಲ ಇದು ಮಾಡಿದ್ರಂತೆ, ಅವನು ಹೋಗಲೇ ಇಲ್ಲ. ಕೊನೆಗೆ ಬಿಸಿ ಗಂಜಿ ಅವನ ಮೇಲೆ ಹಾಕಿದ್ದಾರೆ, ಅದು ನೋಡಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಕರ್ಕೊಂಡು ಹೋಗಿ ಅಂತ. ಈಗ ಕೆಲವರು ಭೀತಿಯಿಂದ ಅವರ ಮೇಲೆ ಆಕ್ರಮಣ ಮಾಡ್ತಾರೆ, ಓಡಿಸುವುದು, ಕಲ್ಲೆಸೆಯುವುದು, ಇದು ಮಾಡುವಂಥದ್ದು. ಅವರು ನಮಗೆ ಅಟ್ಯಾಕ್ ಮಾಡ್ತಾರೆ. ಕೆಲವರು ಅವ್ರಿಗೆ ಇಷ್ಟಪಡುವುದಿಲ್ಲ, ದುರ್ವಾಸನೆ ಇರ್ತದೆ, ಅದಕ್ಕಾಗಿ ಓಡಿಸ್ತಾರೆ. ಈ ಭಿಕ್ಷುಕರಿಗೂ ಈ ಮಾನಸಿಕ ಅಸ್ವಸ್ಥರಿಗೂ ಒಂದು ವ್ಯತ್ಯಾಸ ಇರ್ತದೆ. ಭಿಕ್ಷುಕರು ಹಸಿವೆ ಆದರೆ ಏನು ಮಾಡ್ತಾರೆ, ಅವರು ಭಿಕ್ಷೆ ಬೇಡ್ತಾರೆ, ಕೇಳ್ತಾರೆ. ಇವರಿಗೆ ಬೇಡಲಿಕ್ಕೆ ಗೊತ್ತಿಲ್ಲ, ಇವ್ರು ಹೋಗಿ ಅಂಗಡಿಗಳೆಲ್ಲ ಕೈ ಹಾಕ್ತಾರೆ, ಕೈ ಹಾಕುವಾಗ ಅಲ್ಲಿ ಮಾಲಕರಿಂದಲೇ ಪೆಟ್ಟು ತಿಂತಾರೆ, ಅದು ಸಹ ಇರ್ತದೆ. ಹಾಗೆ ಇವರನ್ನು ಎಲ್ಲಿ ಹೋದ್ರೆ ರಿಜೆಕ್ಷನ್ ದೂರ ಮಾಡೋದು. ನಾವು ಅವರಿಗೆ ಪ್ರೀತಿ, ಈಗ 2ನೇ ವಿಷಯ ಅವ್ರು ಹೇಳಿದ್ರೆ, ಈಗ ಹೇಳುವಾಗ ನಮ್ಮ ಪ್ರಮೋದ್ರವರು ಅವರಿಗೆ ಪ್ರೀತಿ ತೋರಿಸಿದ್ದರಿಂದ ಅಲ್ಲೇ ರಿಕ್ಷಾ ಚಾಲಕರು ಪಬ್ಲಿಕ್ ಅಲ್ಲೇ ಪ್ಲೇಸ್ಗೆ ಅವರು ಆಕರ್ಷಿತರಾಗಿ ಹೋಗಿದ್ದಾರೆ. ಅದು ಖಂಡಿತ ಹೌದು. ಯಾಕಂದರೆ ನಿನ್ನೆ ನಾನು ನೋಡಿದೆ, ನಾವು ಒಬ್ಬರಿಬ್ಬರು ಬಂದು ಹೇಳಿದರು, ಇವರನ್ನು ತುಳಲ್ಲಿ ಹೇಳಿದ್ರು, ಮೇರನ್ ದಾಯಿ ಪತೋಪರ ಮೇರನ್, ಅವ್ರಿಗೆ ಬೇಜಾರಾಯಿತು ಕರ್ಕೊಂಡು ಹೋಗುವಂಥದ್ದು. ಇವರು ರಿಕ್ಷಾದವರು ಕೂಡ ಒಳ್ಳೆ ಅಲ್ಲಿ ಹುದ್ದೆವರದ್ದು, ಅವರು ಒಳ್ಳೆ ಪ್ರೀತಿ ತೋರಿಸಿ ಅವರನ್ನು ಒಳ್ಳೆ ರೀತಿ ನೋಡ್ಕೊಳ್ತಿದ್ರು, ಅವರೆಲ್ಲ ತಿಂಡಿ ಕೊಡೋದು ಅದೆಲ್ಲ ಕೊಡ್ತಾ ಇದ್ರು. ಹಾಗೆ ಆ ಪ್ರೀತಿಯಲ್ಲಿ ಅವರು ಬೇಗನೆ ಆಕರ್ಷಿತರಾಗ್ತಾರೆ. ರಿಜೆಕ್ಷನ್ ಆಗಿ ಯಾರಾದರೂ ಪ್ರೀತಿ ತೋರಿಸಬೇಕು, ನಮ್ಮಲ್ಲಿ ಅದೇ ಆಗೋದು. ನಾವು ಕೊಡುವ ಟ್ರೀಟ್ಮೆಂಟ್ಗಿಂತ ನಾವು ತೋರಿಸುವ ಪ್ರೀತಿ ಅವರಿಗೆ ಬೇಗ ಗುಣ ಮಾಡ್ತದೆ, ಅದು ಇಂಪಾರ್ಟೆಂಟ್. ನಾವು ಅವರಿಗೆ ಸಾರ್ವಜನಿಕರು ಏನು ಮಾಡಬೇಕು, ನಿಮ್ಮ ಮನೆಗಳಲ್ಲಿ ಮಾನಸಿಕ ಅಸ್ವಸ್ಥರಿದ್ದರೆ ದಯಮಾಡಿ ಅವರನ್ನು ರಿಜೆಕ್ಟ್ ಮಾಡಬಾರದು. ನೀವು ಕೊಡುವ ಟ್ರೀಟ್ಮೆಂಟ್ಗಿಂತಲೂ ನೀವು ತೋರಿಸುವ ಪ್ರೀತಿಯಿಂದ ಅವರು ಬೇಗನೆ ಗುಣ ಮಾಡ್ತಾರೆ. ಮೆಡಿಸಿನ್ ಕೊಡಬೇಕು, ನಾವು ಮಾನಸಿಕವರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಸೂಕ್ತ ವೈದ್ಯರಿಗೆ ತೋರಿಸಬೇಕು, ಜೊತೆಗೆ ಪ್ರೀತಿ ಕೊಡಬೇಕು. ಎಲ್ಲರೂ ಸ್ಪಂದಿಸಿದ್ರೆ ಖಂಡಿತವಾಗಿ ಇಂಥವರು ಕಡಿಮೆ ಆಗ್ಬೋದು ನಮ್ಮ ಸಮಾಜದಲ್ಲಿ. ಸರ್, ಸೊ ಬಹುಶಃ ಈ ತರಹದ ಕೇಸಸ್ಗಳು ಬಂದಾಗ ಮೊದಲು ನೀವು ಯಾವ ಫಿಸಿಕಲ್ ಟ್ರೀಟ್ಮೆಂಟ್ ತಗೊಳ್ತೀರಾ ಅಥವಾ ಮೆಂಟಲ್ ಟ್ರೀಟ್ಮೆಂಟ್ ಗಳನ್ನ ಕೊಡ್ತೀರಾ, ಹೇಗೆ ಅಂತ ನಿಮ್ಮ ಯಾವ ತರ? ಫಸ್ಟ್ ನಾವು ಮಾನಸಿಕ ಡಾಕ್ಟರ್ಗೆ ತೋರಿಸಲೇಬೇಕು. ಹೋದ ಕೂಡಲೇ ಮಾನಸಿಕ ಡಾಕ್ಟರ್ವನ್ನು ಪರೀಕ್ಷೆ ಮಾಡಲೇಬೇಕು. ಸೆಕೆಂಡ್, ಫಿಸಿಕಲ್ ಆಗಿ ಅವರಿಗೆ ಜಾಸ್ತಿ ರೋಗಗಳಿರೋದು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು, ಕಸದೆಲ್ಲ ತಿನ್ನುವುದಲ್ಲ, ಮತ್ತೆ ಈ ಚರ್ಮ ಕಾಯಿಲೆಗಳು ಅವರಿಗೆಲ್ಲ ಜಾಸ್ತಿ ಇರು. ಕೆಲವೆಲ್ಲ ಗಾಯ ಆಗಿ ಹುಳಗಳೆಲ್ಲ ಇರ್ತದೆ, ಅದೆಲ್ಲ ನಮ್ಮ ಡಾಕ್ಟರ್ ನರ್ಸಸ್ ಎಲ್ಲ ಕ್ಲೀನ್ ಮಾಡ್ತಾರೆ. ಅದೆಲ್ಲ ಆದರೆ ಮಾನಸಿಕ ಡಾಕ್ಟರ್ಗೆ ನಾವು ಇಮಿಡಿಯೇಟ್ ಆಗಿ ತೋರಿಸಲೇಬೇಕು. ಅವರು ಅದನ್ನು ನೋಡಿ
ಏನು ಮೆಡಿಸಿನ್ ಹಾಕಬೇಕು ಅದೆಲ್ಲ ಅವರು ನರ್ಸಸ್ಗೆ ಗೈಡ್ ಮಾಡ್ತಾರೆ. ಸರ್ ಬಹುಶಃ ಇದು ಈ ತರದ ಕೇಸಸ್ಗಳಿಗೆ ಲೀಗಲಿ ಏನಾದ್ರು ನಿಮ್ಗೆ ಪ್ರಾಬ್ಲಮ್ಸ್ಗಳಿತ್ತು, ಯಾವ್ದಾದ್ರು ಪ್ರೊಸೀಜರ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು ಅಂತಿದ್ಯಾ ಹೇಗೆ ಅಂತ? ಪ್ರೊಸೀಜರ್ ಉಂಟು. ಮೆಂಟಲ್ ಆಕ್ಟ್ ಪ್ರಕಾರವಾಗಿ ನಾವು ಕೆಲವೊಂದು ಪ್ರೊಸೀಜರ್ಗಳನ್ನು, ನಾವು ಇರುವಂತ ನೆಲದಲ್ಲಿ ಕಾನೂನಿಗೆ ನಾವು ತಲೆ ಬಾಗ್ಲೇಬೇಕು. ಕಾನೂನು ಪ್ರಕಾರ ಏನು ಸೇವೆ ಮಾಡಿದ್ರು ಏನು ಮಾಡಿದ್ರು ನಾವು ಕಾನೂನು ಪ್ರಕಾರ ಹೋಗ್ಬೇಕು. ಮೆಂಟಲ್ ಆಕ್ಟ್ ಅನ್ನು ಫಾಲೋ ಮಾಡಬೇಕು ನಾವು. ಸೊ ಮೆಂಟಲ್ ಆಕ್ಟ್ ನಲ್ಲಿ ಯಾವ ರೀತಿಯ ಇದೆಲ್ಲಗಳು? ಮೆಂಟಲಿ ಆಕ್ಟ್ ಪ್ರಕಾರವಾಗಿ ಒಬ್ಬ ಮಾನಸಿಕ ಅಸ್ವ ಸಿಕ್ಕದ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ನಾವು ಇದು ಮಾಡುವಂಥದ್ದು, ಲೋಕಲ್ ಪೊಲೀಸ್ ಸ್ಟೇಷನ್, ಅದರ ನಂತರ ಆಗಿ ಮಾನಸಿಕ ಡಾಕ್ಟರ್ ಅವರನ್ನು ಇದು ಮಾಡುವಂಥದ್ದು, ನೋಡುವಂಥದ್ದು, ಕೆಲವೆಲ್ಲ ಪ್ರೊಸೀಜರ್ ಉಂಟು. ಆ ಪ್ರೊಸೀಜರ್ ನಾವು ಫಾಲೋ ಮಾಡ್ತಾ ಇದ್ದೇವೆ, A to Z ಫಾಲೋ ಮಾಡ್ತಾ ಇದ್ದೇವೆ. ಹೌದು ಪ್ರಮೋದ್ ಸರ್, ಈ ತರದ ಕೇಸಸ್ಗಳು ಉಡುಪಿ ಭಾಗದಲ್ಲಿ, ಕಟಪಾಡಿ ಭಾಗದಲ್ಲಿ ಬಹಳಷ್ಟು ಕಾಣ್ತಾ ಇರ್ತೇವೆ ನಾವು. ಆವಾಗ ಬಹುಶಃ ಇದು ಪಬ್ಲಿಕ್ಸ್ ಗಳಿಂದಲೇ ಪ್ರಾಬ್ಲಮ್ ಆದಾಗ ಮೊದಲು ನಾವು ಯಾವ ರೀತಿಯಾಗಿ ಅವ್ರನ್ನ ರಿಯಾಕ್ಟ್ ಮಾಡ್ಬೋದು ಅಂತ, ಅಥವಾ ಈ ತರದ ಪ್ರಾಬ್ಲಮ್ಸ್ ಗಳು ಬಂದಾಗ ನಮ್ಮ ಸೊಸೈಟಿ ಅವ್ರನ್ನೇನು ಯಾವ ರೀತಿ ರಿಜೆಕ್ಟ್ ಮಾಡುತ್ತೆ, ಬಹುಶಃ ಅದಕ್ಕೆ ನಾವೇನಾದ್ರೂ ಸಮಸ್ಯೆಗಳನ್ನ ಅಥವಾ ಯಾವ ಸಂದೇಶಗಳನ್ನ ಕೊಡಬಹುದಾ ಅಂತ? ಖಂಡಿತ. ನಾನು ಇಲ್ಲಿ ಮತ್ತೊಂದು ವಿಷಯ ಹೇಳಲೇಬೇಕಾಗಿದೆ. ನಿನ್ನೆ ಏನು ನಾವು ಅಲ್ಲಿ ಅವರನ್ನು ಹಿಡಿದುಕೊಂಡು ಅವರನ್ನು ಕರ್ಕೊಂಡು ಹೋಗುವಾಗ ಅಲ್ಲಿಯ ಸ್ಥಳೀಯರು, ರಿಕ್ಷಾ ಚಾಲಕರು ಇರ್ಬೋದು, ಸ್ಥಳೀಯರು ಇರ್ಬೋದು, ಅವರೊಂದು ಮಾತನ್ನು ಹೇಳಿದ್ರು, ಸರಿಯಾದಾಗ ಸ್ವಲ್ಪ ಇಲ್ಲಿ ಕರ್ಕೊಂಡು ಬನ್ನಿ. ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಅವರನ್ನು ಪ್ರೀತಿಯಿಂದ ಕಾಣಿದಾಗ ಅವರನ್ನು ನಾವು ಸರಿ ಮಾಡಿಸ್ಬೋದು. ಅಂದ್ರೆ ಇಂಥ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸುವ ಮೊದಲು ಅಂತವರನ್ನು ನಾವು ಅವರನ್ನು ಪ್ರೀತಿಯಿಂದ ಕಾಣಬೇಕಾಗ್ತದೆ. ಅವರು ಬಂದಾಗ ಅವರನ್ನು ಓಡಿಸುವಂಥದ್ದು, ಅವರು ಯಾವ ರೀತಿಯಲ್ಲಿ ಅವರನ್ನು ನಾವು ಅವರನ್ನು ಕಾಣ್ತೇವೆ, ಅವರನ್ನು ಸರಿ ಮಾಡುವಂತ ಕೆಲಸ ಅಲ್ಲಿ ಆಗ್ತದೆ. ಇಲ್ಲಿ ನಿನ್ನೆ ನಾವು ಏನು ಗಮನಿಸಿದ್ರೆ ಅದೇ, ಆ ರಿಕ್ಷಾ ಚಾಲಕರು ಇರ್ಬೋದು, ಸ್ಥಳೀಯರು ಇರ್ಬೋದು, ಅವನನ್ನು ತುಂಬಾ ಅವರಿಗೆ ಪ್ರೀತಿಯಿಂದ ಅವನನ್ನು ಅಂದ್ರೆ ಮಾಡುವ ಕೆಲಸ ಇರ್ಬೋದು, ಇದರಿಂದ ಅವರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧವನ್ನು ಇಟ್ಕೊಂಡಿದ್ರು ಅವರು. ನಿನ್ನೆ ಈಗ ಮುಂದಿನ ದಿನಗಳಲ್ಲಿ ಅವ ಸರಿಯಾದಾಗ ಅವರಿಗೂ ಕೂಡ ಒಂದು ಮನಸ್ಸಲ್ಲಿ ಇರ್ತದೆ, ಇಲ್ಲಿದ್ದ ನಾವು ಅವನನ್ನು ಪ್ರೀತಿ ತೋರಿಸ್ತಿದ್ವಿ, ಈಗ ವಿಶ್ವಾಸದ ಮನೆಗೆ ತಂದ್ರು ಸರಿಯಾದ ಅಂತೇಳಿ ಅವರಿಗೂ ಖುಷಿ ಆಗುತ್ತೆ. ನಾವು ಮೊದಲಿಗೆ ನಾವು ಎಲ್ಲರನ್ನು ಇಂಥವರನ್ನು ನಾವು ದೋಷಿಸುವ ಮೊದಲು ಅವರನ್ನು ಪ್ರೀತಿಸುವಂತ ಕೆಲಸ ನಮ್ಮಲ್ಲಿ ಆಗಬೇಕು. ಪ್ರಮೋದ್ ಸರ್, ಈ ಕೇಸ್ ಬಹುಶಃ ಎಷ್ಟು ದಿನಗಳಿಂದ ಇದ್ದಿರಬಹುದು ಅಲ್ಲಿ? ಸೊ ಆತನ ಆ ಕುರಿತಾಗಿ ನಿತ್ಯಾನಂದ ಒಳಕಾಡು ಅವರಿಗೆ ಇನ್ಫಾರ್ಮೇಶನ್ ಹೋಗಿದೆ, ಬಹಳ ದಿನಗಳಾಗಿದ್ದಿರಬಹುದಾ ಹೇಗೆ ಅಂತ? ಖಂಡಿತ. ಏನಂತ ಹೇಳಿದ್ರೆ ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ 15 ದಿನಗಳಿಂದ ಈ ಭಾಗದಲ್ಲಿ ತಿರುಗಾಡು. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಕಸವನ್ನು ಎಕ್ಕಿ ರಾಶಿ ಹಾಕುವಂಥದ್ದು ನಾವು ನೋಡಿದ್ದೇವೆ. ನಿನ್ನೆ ಹೋಗಿ ಏನು ವರದಿ ಮಾಡುವಾಗ ಆ ಕಸದ ರಾಶಿಯನ್ನು ನೋಡಿದ್ದೇವೆ. ಅಲ್ಲಿಂದ ಅಲ್ಲಿ ಏನು ಆಯುರ್ವೇದಿಕ್ ಹಾಸ್ಪಿಟಲ್ ಇರ್ಬೋದು, ಚರ್ಚ್ ಸಮೀಪ ಇರ್ಬೋದು, ಇಲ್ಲಿ ಪ್ರತಿದಿನ ಯಾರಿಗೆ ತೊಂದರೆ ಕೊಡೋದಿಲ್ಲ. ಜನಗಳಿಗೆ ತೊಂದರೆ ಆದಾಗ ಮಾತ್ರ ಜನಗಳು ಅವರನ್ನು ಅಲ್ಲಿಂದ ಓಡಿಸುವಂತ ಕೆಲಸ ಮಾಡ್ತಾರೆ. ಇವಾಗ ಏನು ಕೇವಲ ಆ ಭಾಗದ ಒಂದು ಏನು ಕಸಗಡ್ಡಿಗಳನ್ನು ಸ್ವಚ್ಛತೆ ಮಾಡುವಂತಹ ಕಾರ್ಯಕ್ಕೆ ಹೋಗುದ್ರಿಂದ ಜನಗಳಿಗೆ ತೊಂದರೆ ಇಲ್ಲ, ಜನಗಳು ಅವನನ್ನು ಪ್ರೀತಿ ಮಾಡ್ತಿದ್ರು. ಆದ್ರಿಂದ ಸುಮಾರು ದಿನಗಳ ಕಾಲ ಅಲ್ಲಿಯೇ ಉಳಿಯುವಂತಹ ಕೆಲಸ ಆಗಿತ್ತು. ನಾವು ಏನು ವರದಿ ಮಾಡಿದ ಸಾಕಷ್ಟು ಈಗ ಫೇಸ್ಬುಕ್ ಅಲ್ಲಿ ಇರ್ಬೋದು ಕಮೆಂಟ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೀವು ಅದನ್ನು ವಿಶ್ವಾಸದ ಮನೆಯಾದ ಸುನಿಲ್ ಅವರಿಗೆ ತಿಳಿಸಿ, ಅವರನ್ನು ಕರ್ಕೊಂಡು ಹೋಗ್ತಾರೆ. ಮತ್ತೆ ಬೇರೆ ಅವರು ನಮಗೆ ಫೋನ್ ಮಾಡಿ ತಿಳಿಸಿದ್ರು. ನಂತರ ಸುನಿಲ್ ಅವರು ಇಂಥ ಹಲವಾರು ಕೇಸ್ಗಳನ್ನು ಕಂಡಿದ್ರಿಂದ ಇವರಿಗೆ ಅದು ಸ್ವಲ್ಪ ಈಸಿ ಆಯ್ತು. ಇದು ನೋಡಿದ್ದಾರೆ, ಇಂಥ ಕೇಸ್ಗಳನ್ನು ತುಂಬಾ ನೋಡಿದ್ದಾರೆ. ನಮ್ಗೆ ಯಾರು ಬೇರೆಯವರಂತ ಅವನು ಮೊದಲೇ ನೋಡುವಾಗ ಅವನನ್ನು ಎದರ್ತಿದ್ರು, ನಾನು ಕೂಡ ಎದರಿದ್ದೀನಿ. ಯಾಕಂತ ಹೇಳಿದ್ರೆ ಅವನನ್ನು ಹಿಡಿಯುವಾಗ ಏನಾದ್ರು ತೊಂದರೆ ಆಗುತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ಅಂತೇಳಿ. ಏನಿಲ್ಲ, ಗಾಡಿ ಇವರು ಓಪನ್ ಮಾಡಿ ಇಟ್ಟಿದ್ದಾರೆ, ಗಾಡಿಯಲ್ಲಿ ಹೋಗಿ ಕೂತ್ಕೊಂಡ. ನಂತರ ಏನಿಲ್ಲ, ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಏನು ಕಷ್ಟ ಆಗ್ಲಿಲ್ಲ. ಅಂದ್ರೆ ಅಷ್ಟು ಜನರೊಂದಿಗೆ ಬೆರೆತಿದ್ದ. ಅರ್ಧ ಟ್ರೀಟ್ಮೆಂಟ್ ಕಟಪಾಡಿಯ ಉದ್ಯಾವರದ ಜನನೇ ಮಾಡಿದ್ರೆ ಸರ್. ಬಹುಶಃ ಈಗ ಡಾಕ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ ಆ ವ್ಯಕ್ತಿಯ ಬಗ್ಗೆ? ಸರ್ ಸುಮಾರು ಎಷ್ಟು ವಯಸ್ಸು ಇರಬಹುದು ಆ ತರದ್ದು? ಸಾಧಾರಣ ಒಂದು 55-60. ಅಷ್ಟು ವಯಸ್ಸಾಗಿರಬಹುದು. ಬೇರೆ ಇನ್ಫಾರ್ಮೇಶನ್ ಒಂದೊಂದು ವಾರ ಹೋಗ್ಬೇಕಾಗುತ್ತೆ ಅಂತ. ಸರ್ ಬೇರೆ ಯಾವ್ದಾದ್ರು ಭಾಷೆಗಳನ್ನ ಮಾತಾಡ್ತಿದಾರ? ಕನ್ನಡ ಏನಿಲ್ಲ, ನನಗೆ ನಮ್ಮ ಸಿಬ್ಬಂದಿ ಹೇಳಿದ್ರು, ಹೆಸರು ಕೇಳಿದಾಗ ಸಾಹೇಬ್ ಅಂತ ಹೇಳಿದ್ರು ಎಂಬುದಾಗಿ. ಹಾಗೆ ನಾನು ಹೇಳಿದ್ ಸಾಹೇಬ್ ಅಂತ ಹೆಸರು ಇರ್ಲಿಕ್ಕಿಲ್ಲ, ಸರ್ನೇಮ್ ಇರ್ತದೆ. ನೌಷದ್ ಅಂತ ನಿನ್ನೆ ಉದ್ಯಾವರದ ರಿಕ್ಷಾ ಚಾಲಕರು ಅಲ್ಲಿ ಕೆಲವು ಸಾರ್ವಜನಿಕ ಹೇಳಿದ್ರು, ಹೆಸರು ನೌಷದ್ ಅಂತ ಹೇಳ್ತಿದ್ದಾನೆ. ಮತ್ತೆ ಊರಿಗೆ ನಾಸಿಕ್ ಅಂತ ಅಲ್ಲಿಯವರು ಹೇಳಿದ್ರು, ಇವರು ಹೇಳಿಲ್ಲ ನನಗೆ. ಹೌದೌದು, ಅದು ಕೂಡ ಬಹಳ ಕುತೂಹಲ ಹೊಂದಿರುವಂತದ್ದು. ಸರ್ ಈಗ ಬೇರೆ ಏನಾದ್ರು ಆಕ್ಟಿವಿಟಿ ಮಾಡ್ತಾ ಇದ್ದಾನ? ಹೌದೌದು, ಸ್ವಲ್ಪ ಎಲ್ಲ ಇದು ಕಬ್ಬಿಣದ ಇದು ಮಾಡುವಂತದ್ದು. ಓಕೆ, ಸೊ ಈಗ ಅಲ್ಲಿ ಕ್ಲೀನಿಂಗ್ ಕೆಲಸಗಳನ್ನ ಕ್ಲೀನಿಂಗ್ ಏನು ಕೊಡ್ಲಿಲ್ಲ, ನಿನ್ನೆ ತಂದದಲ್ಲ ಮೇಡಮ್. ಓಕೆ, ಸೊ ಅಂದ್ರೆ ಅವರು ಅದಕ್ಕೂ ಕೂಡ ಒಗ್ಗಿಕೊಳ್ತಾರೆ? ಖಂಡಿತ ಏನು ಕೊಟ್ಟು ಮಾಡಬಹುದು. ಅದು ಮೊದಲು ನಾವು ಫಸ್ಟ್ ಅವರ ಈ ಸ್ವಸ್ಥತೆ ಬಗ್ಗೆ ನಾವು ಇದು ಮಾಡ್ತೇವೆ, ಗಮನ ಕೊಡ್ತೇವೆ, ಟ್ರೀಟ್ಮೆಂಟ್ ಬಗ್ಗೆ. ಅದರ ನಂತರ ನಮ್ದು ಸೆಕೆಂಡ್ ಇಲ್ಲಿ ನಾವು ಕಲಿಸ್ತೇವೆ, ಏನಾದ್ರು ಕೆಲಸ ತರಬೇತಿ ಕೊಡ್ತೇವೆ. ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಫ್ಯಾಮಿಲಿಗೆ ಸೇರ್ಬೇಕೆಂಬುದು ನಮ್ಮ ಆಸೆ.
ಪ್ಲಾನ್ ಮಿಲಿಗೆ ಸೇರಬೇಕು ಮತ್ತು ಅವರ ಕಾಲೆಲ್ಲ ನಿಲ್ಬೇಕು, ಏನಾದ್ರು ಒಂದು ಉದ್ಯೋಗ ಮಾಡಿಕೊಂಡು ಅವರ ಕಾಲೆಲ್ಲ ನಿಲ್ಬೇಕು ಅವರು ನಿಲ್ಬೇಕು. ಎಸ್ ಬಹುಶಃ ಪ್ರಮೋದ್ ಸರ್, ಬಹುಶಃ ಈ ತರಹದ ಕೇಸಸ್ಗಳು ಹ್ಯಾಂಡಲ್ ಮಾಡೋದು ನಿಜಕ್ಕೂ ತುಂಬಾ ಕಷ್ಟ, ಎಲ್ಲರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ಉಡುಪಿ ಪ್ರದೇಶದಲ್ಲಿ ಈ ತರಹ ಕೇಸಸ್ಗಳು ಸುಮಾರು ಎಷ್ಟಿರ್ಬೋದು, ಈ ತರ ಗೊತ್ತಿಲ್ಲದಂತ ಕೇಸಸ್ಗಳು ಹೇಗಿರಬಹುದು ಅಂತ? ಚೈತ್ರ, ಇಲ್ಲಿ ಏನು ಕಾಸರಗೋಡಿನಿಂದ ಇಲ್ಲಿ ನಾವು ಬೈಂದೂರು, ಕುಂದಾಪುರ ಆ ಕಡೆ ನೋಡುವುದಾದ್ರೆ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇಂಥವರನ್ನ ಕಾಣಸಿಗ್ತದೆ. ಆದರೆ ಇವರಿಗೆ ಸರ್ಕಾರ ಕೂಡ ಇಂಥ ಏನು ಪುನರ್ವಸತಿ ಕೇಂದ್ರಗಳನ್ನು ನಡೆಸಿಕೊಡುವವರಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಸಿಗಬೇಕಾಗ್ತದೆ. ಈಗಾಗಲೇ ಸುನಿಲ್ ಅವರು ಹೇಳಿದಾಗ ಸುಮಾರು 600 ಜನ ತನಕ ಅವರನ್ನು 600ರಿಂದ 700 ಜನರನ್ನು ನಾವು ಹೊರಗಡೆ ಕಳಿಸಿಬಿಟ್ಟಿದ್ದೇವೆ. ಈಗಾಗಲೇ 200-300 ಜನಕ್ಕಿಂತ ಹೆಚ್ಚು ಅವರ ಏನು ಅಲ್ಲಿ ಕೇಂದ್ರದಲ್ಲಿದ್ದಾರೆ. ಅಂದ್ರೆ ಅಲ್ಲಿ ಸಾಕಷ್ಟು ಜಾಗದ ವ್ಯವಸ್ಥೆಗಳನ್ನು ಮಾಡುವುದರಿಂದ ಸರ್ಕಾರದಿಂದ ಇಂಥ ಪುನರ್ವಸತಿ ಕೇಂದ್ರಗಳಿಗೆ ಸಾಕಷ್ಟು ಅನುದಾನಗಳನ್ನು ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಅಂದ್ರೆ ಸಾಕಷ್ಟು ಜನರಿಂದ ಹಣವನ್ನು ಕಲೆಕ್ಟ್ ಮಾಡಿ ಇಂಥ ಸಂಸ್ಥೆಗಳನ್ನು ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಏನು ಇಂಥವರನ್ನು ಎಲ್ಲರನ್ನು ನಾವು ಈಗ ಅಲ್ಲಿ ಸೇರಿಸಲಿಕ್ಕೆ ಹೋದ್ರೆ ಅಲ್ಲಿ ಜಾಗದ ಕೊರತೆ ಆಗ್ತದೆ, ಅವರಿಗೂ ಕೂಡ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇಂಥ ಪುನರ್ವಸತಿ ಕೇಂದ್ರಗಳಿಗೆ ಗಮನದಲ್ಲಿಟ್ಟುಕೊಂಡು ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಟ್ಟು ಇಂಥ ಸಂಸ್ಥೆಗಳನ್ನು ಬೆಳೆಸಬೇಕಾಗಿದೆ. ಅಂದ್ರೆ ಇಂಥ ಮಾನಸಿಕ ಅಸ್ವಸ್ಥರನ್ನು ಸೇರಿಸಲಿಕ್ಕೆ ಒಂದು ಜಾಗ ಅಂತ ಹೇಳಿದ್ರೆ ಅದು ವಿಶ್ವಾಸದ ಮನೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದ್ರೆ ಅದು ಈಗ ಸರ್ಕಾರದಿಂದ ನಡೆಸುವಂತ ಸಂಸ್ಥೆ ಅಲ್ಲ, ಅವರು ನಡೆಸ್ಕೊಂಡು ಬರುವಂತ ಸಂಸ್ಥೆ. ಏನು ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡ್ ಅವರು ಕರ್ಕೊಂಡು ಹೋದ್ರು. ಅವರು ಕರ್ಕೊಂಡು ಹೋದ ನಂತರ ಅವನಿಗೆ ಏನು ಸ್ನಾನ ಮಾಡಿ ಶೇವಿಂಗ್ ಮಾಡಿದ ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉಡುಪಿಯ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ಮಾನಸಿಕ ಅಸ್ವಸ್ಥರನ್ನು ಸೇರಿಸುವಂತ ಏನು ಕೊಠಡಿಗಳು ಇಲ್ಲ ಅಂತ ಹೇಳಿ ಅವರಿಗೆ ಏನು ಹೇಳಿದ್ರಂತೆ. ಆದ್ರಿಂದ ಸಾಕಷ್ಟು ಅವರಿಗೆ ನೋವಾಯ್ತು. ಅವರು ಒಳ್ಳೆ ರೀತಿಯಲ್ಲಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ, ಅವರನ್ನು ಏನಾದ್ರೂ ಎಲ್ಲಿ ಅದು ಸೇರಿಸಬೇಕು ಅಂತ ಹೇಳಿ. ಅಲ್ಲಿ ಅವಕಾಶ ಇಲ್ಲದಿದ್ದಾಗ ಸುನಿಲ್ ಅವರಿಗೆ ಫೋನ್ ಮಾಡಿದ್ದಾರೆ. ಅವರು ಆವಾಗ ಸುನಿಲ್ ಅವರು ಕೂಡ ಹೇಳಿದಾರಂತೆ, ನೀವು ಕರ್ಕೊಂಡು ಬನ್ನಿ, ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ. ಎಲ್ಲರನ್ನು ಕರ್ಕೊಂಡು ಹೋದಾಗ ಅಲ್ಲಿ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ಆಗಬೇಕು. ಎಸ್, ಖಂಡಿತ ಧನ್ಯವಾದಗಳು ಸುನಿಲ್ ಸರ್. ಇಷ್ಟೊತ್ತು ಬಂದು ಬಹಳಷ್ಟು ಮಾಡಿದ್ರಿ. ಖಂಡಿತ ನಿಮ್ಮ ಸೇವೆಗೆ ಪ್ರತಿಫಲ ಸಿಗಲಿ, ಆದಷ್ಟು ಬೇಗ ಆ ವ್ಯಕ್ತಿಗಳು ಗುಣ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಧನ್ಯವಾದಗಳು ಪ್ರಮೋದ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಬಹುತೇಕ ಈ ವಿಚಾರವಾಗಿ ಒಂದಷ್ಟು ಪರಿವರ್ತನೆಗಳು ಖಂಡಿತ ಆಗಬೇಕು. ಮಾನಸಿಕ ಅಸ್ವಸ್ಥರನ್ನ ನಾವು ಮನುಷ್ಯರಂತೆ ಪ್ರೀತಿಸಿದಾಗ ಅವರು ಕೂಡ ಬದಲಾಗುವಂತ ಸಾಧ್ಯತೆಗಳಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.